ಹಂತ 4% 37 ಫಲಾನುಭವಿಗಳಿಗೆ ಸಹಾಯಧನ ವಿತರಣೆ. ವಾಜಪೇಯಿ ನಗರ ವಸತಿ ಯೋಜನೆಯಡಿಯಲ್ಲಿ 55 ಫಲಾನುಭವಿಗಳಿಗೆ ಸಹಾಯಧನವನ್ನು ನೀಡುವಂಥ ವ್ಯವಸ್ಥೆ. ಡಾಕ್ಟರ್ BR ಅಂಬೇಡ್ಕರ್ ನಗರ ಯೋಜನೆಯಲ್ಲಿ 13 ಫಲಾನುಭವಿಗಳಿಗೆ ಸಹಾಯಧನ ವಿತರಣೆ. ಹೀಗೆ ಒಟ್ಟು ಇಂದು ಉಳ್ಳಾಲ ನಗರಸಭೆಯು ಸ್ಥಳೀಯ ಸಂಸ್ಥೆಯಾಗಿ 2,89,89,000 ರೂಪಾಯಿಗಳನ್ನು ಈ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯಂದು ನಡೆಯುವ ಈ ಕಾರ್ಯಕ್ರಮದಲ್ಲಿ ವಿವಿಧ ಫಲಾನುಭವಿಗಳಿಗೆ ಹಾಗೂ ಪೌರ ಕಾರ್ಮಿಕರಿಗೆ ವಿತರಣೆ ಮಾಡುವಂಥ ಬೃಹತ್ ಕಾರ್ಯಕ್ರಮವನ್ನು ಉಳ್ಳಾಲ ನಗರಸಭೆಯು ಹಮ್ಮಿಕೊಂಡಿದೆ. ಪೌರ ಕಾರ್ಮಿಕರಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ, ಸಂತಸದಾಯಕವಾದಂಥ ಕಾರ್ಯಕ್ರಮವಾಗಿ, ಮನ ಪುಳಕಿತಗೊಳ್ಳುವ ಕಾರ್ಯಕ್ರಮವಾಗಿ ಮಾರ್ಪಡುವಂಥ ಸನ್ನಿವೇಶಗಳನ್ನು ನಾವು ಕಣ್ತುಂಬ ನೋಡಿ ಸಂತೋಷ ಪಡ್ಕೊಳ್ಳಿಕ್ಕಿದ್ದೀವಿ. ಆಸೀನರಾಗಬೇಕು ಅಂತೇಳಿ ಕಳಕಳಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ನಾಗರತ್ನ ಜಿ, ಶ್ರೀ ಚಿರಸ್ತಿಹಳ್ಳಿ ನಾಗರಾಜ, ಚಿರಸ್ತಿಹಳ್ಳಿ ಪ್ರಹ್ಲಾದ, ಫಕೀರಪ್ಪ, ಶ್ರೀಮತಿ ಮಾಲ್ಗಿ ಚಿಕ್ಕಮ್ಮ, ಗಜೇಂದ್ರ, ಚೌಡಪ್ಪ, ಶ್ರೀಮತಿ ಮೈಲಕ್ಕ, ಬಾಬು ಸಾಬ, ರಾಜೇಶ್ ಸಾಬ ಚೋಪೆದಾರ, ಶ್ರೀ ಮುತ್ತಣ್ಣ ತಮ್ಮರಗ ಗುದ್ದಿ, ಪರಶುರಾಮ ಹರಿಜನ, ಅಜ್ಜಯ್ಯ GM, ಹಸೇನ್ ಸಾಬ ಮಿಟ್ಲಕ್ಕೋಡ, ಮಧುಸೂದನ, ಸಂತೋಷ್ ನಾಯಕ್, ಶ್ರೀಮತಿ ಮಾಲಾಶ್ರೀ, ಸಂತೋಷ್ ನಾಯಕ್, ಶ್ರೀ ಅಶೋಕ, ಶ್ರೀ ಮಂಜುನಾಥ್, ಅದೇ ರೀತಿ ಡ್ರೈವರುಗಳಾದಂಥ ಶ್ರೀ ಮಣ್ಣಿ ಹನುಮಂತ, ಮೊಹಮ್ಮದ್ ಅನ್ಸಾರ್, ಶ್ರೀ ನಾಸೀರ್ ಅಬ್ದುಲ್ ರೆಹಮಾನ್, ಶ್ರೀ ರಿಯಾಜ್, ಶ್ರೀ ಸುನೀಲ್, ಶ್ರೀ ಪದ್ಮನ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವಂಥ ಸನ್ಮಾನ್ಯ ಶ್ರೀ ಪುಟ್ಟರಾಜು ತಹಶೀಲ್ದಾರ್ ಅವರು ವೇದಿಕೆಗೆ ಬರಬೇಕು ಅಂತ ಕರೀತಾ ಇದ್ದೇವೆ. ಹಾಗೆಯೇ ಶ್ರೀ ಅಭಿಷೇಕ್ ಸರ್ ಯೋಜನಾ ನಿರ್ದೇಶಕರು ವೇದಿಕೆಗೆ ಬರಬೇಕು. ಹಾಗೆಯೇ ಶ್ರೀಮತಿ ಉಷಾ ಪ್ರಭಾಕರ್ ಅಧ್ಯಕ್ಷರು ಕಾವೇರಿ ಕ್ಲಬ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕರೀತಾ ಇದೆ ಸರ್. ಇದು ಪ್ರಥಮ ಸೆಷನ್ನಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಉದ್ಘಾಟನಾ ಕಾರ್ಯಕ್ರಮ ಆದ ನಂತರ ನಮ್ಮೆಲ್ಲ ಕೌನ್ಸಿಲರ್ಗಳು ವೇದಿಕೆಗೆ ಹತ್ತುವಂಥ ಒಂದು ಅವಕಾಶವನ್ನು ಸಹ ನಾವು ಕಲ್ಪಿಸಿಕೊಂಡಿದ್ದೇವೆ. ಇದೀಗ ಕಾರ್ಯಕ್ರಮ ಎಲ್ಲ ಪೌರ ಕಾರ್ಮಿಕ ಬಂದು ಒಟ್ಟು 44 ಪೌರ ಕಾರ್ಮಿಕರು ಹಾಗೂ 13 ಡ್ರೈವರ್ಗಳು ಎಲ್ಲ ಸ್ಟೇಜ್ ಮೇಲೆ ಇದ್ದೀರಲ್ಲ. ಫೋಮ್ ಹಾಕಿದ ಪೌರ ಕಾರ್ಮಿಕರು ಸ್ವಲ್ಪ ಕೆಳಗೆ ಬಂದ. ಡಿ ಕಿರಿಯ ಆರೋಗ್ಯ ನಿರೀಕ್ಷಕರು ಉಳ್ಳಾಲ ನಗರಸಭೆ ಇವರು ಯಕ್ಷಗಾನ ಶೈಲಿಯಲ್ಲಿ ಪ್ರಾರ್ಥನೆ. ಶ್ರೀ ಗುರುಗಣಾಧಿಪತಯೇ ನಮಃ. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ, ಸುಗುಣ ವಿಶಾಲ ದಯಾ ಸದನ. ಬಾಲಗಿರಿಜಯಳ ಬಾಲನೆನಿದಿರಿಪು, ಬಾಲಗಿರಿಜಯಳ ಬಾಲನೆನಿದಿರಿಪು, ಜಾಲವರಿದ ದಯಶೀಲನೆಯನ್ನನು ಪಾಲಿಸು ಗಜವದನ, ಸುಗುಣ ವಿಶಾಲ ದಯಾ ಸದನ. ಆ
ಯಕ್ಷಗಾನ ಶೈಲಿಯಲ್ಲಿ ಭಗವಂತನನ್ನು ಪ್ರಾರ್ಥಿಸಿದ ಸನ್ಮಾನ್ಯ ಶ್ರೀ ರವಿಕೃಷ್ಣ ಕಿರಿಯ ಆರೋಗ್ಯ ನಿರೀಕ್ಷಕರು ಸರ್, ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದೆ ಬಂದಂಥ ಎಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಶ್ರೀಮತಿ ವೀಣಾ ಶಾಂತಿ ಡಿ ಸೂಜಾ ಇವರು. ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದ ಹಾಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಗೌರವಾನ್ವಿತ ಯುಟಿ ಖಾದರ್ ಸರ್ ಅವರಿಗೆ ಉಳ್ಳಾಲ ನಗರಸಭೆಯಲ್ಲಿ ಇಂದು ನಡೆಯುವ ಪೌರ ಕಾರ್ಮಿಕರ ದಿನಾಚರಣೆಗೆ ಹಾಗೂ ವಿವಿಧ ಸೌಲಭ್ಯಗಳನ್ನು ವಿತರಿಸಲು ಆಗಮಿಸಿದ ತಮಗೆ ಉಳ್ಳಾಲ ನಗರಸಭೆ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಹಿಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಯೋಜನಾ ನಿರ್ದೇಶಕರಾದ ಶ್ರೀ ಅಭಿಷೇಕ್ ಇವರಿಗೂ ಉಳ್ಳಾಲ ನಗರಸಭೆಯ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಉಳ್ಳಾಲ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆ ಹಿಂದಿನ ಈ ಕಾರ್ಯಕ್ರಮವನ್ನು ಪರಿಪೂರ್ಣವಾಗಿ ನಡೆಸುತ್ತಿರುವ ಮಾನ್ಯ ಪೌರಾಯುಕ್ತರಾದ ಶ್ರೀಮತಿ ವಾಣಿ ವಿ ಹಾಲ್ವಾ ಇವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆ ಹಿಂದಿನ ಈ ಕಾರ್ಯಕ್ರಮದ ಪೌರ ಕಾರ್ಮಿಕರ ಆಟೋಟ ಸ್ಪರ್ಧೆಗಳ ಪ್ರಾಯೋಜಕರಾದ ಲಯನ್ಸ್ ಉಷಾ ಪ್ರಭಾಕರ್, ಕಾವೇರಿ ಲಯನ್ಸ್ ಕ್ಲಬ್ ಮಂಗಳೂರು ಇವರಿಗೂ ಉಳ್ಳಾಲ ನಗರಸಭೆಯ ವತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಉಳ್ಳಾಲ ನಗರಸಭೆಯ ಎಲ್ಲ ಪೌರ ಕಾರ್ಮಿಕರಿಗೂ ಹಾಗೂ ವಿವಿಧ ಸೌಲಭ್ಯವನ್ನು ಪಡೆಯಲಿರುವ ಎಲ್ಲ ಫಲಾನುಭವಿಗಳಿಗೂ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಪತ್ರಕರ್ತ ಮಿತ್ರರು ಇದ್ದಾರೆ, ಇವರೆಲ್ಲರನ್ನ ನಾವು ಉಳ್ಳಾಲ ನಗರಸಭೆಯ ವತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಖಾಲಿ ವೇದಿಕೆ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಉಳ್ಳಾಲ ನಗರಸಭೆಯಲ್ಲಿ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ, ಇವರ ನೇತೃತ್ವದಲ್ಲಿ ಇವರ ಮಾರ್ಗದರ್ಶನದಲ್ಲಿ ನಗರಸಭೆಯ ಎಲ್ಲ ಸದಸ್ಯರುಗಳ ಜನ ಹಿತ ಮನೋಭಾವದಿಂದ 298 ಅರ್ಹ ಫಲಾನುಭವಿಗಳಿಗೆ ನಾವು ಸರ್ಕಾರದ ವಿವಿಧ ಸವಲತ್ತುಗಳನ್ನು ವಿತರಿಸಲಿಕ್ಕಿದ್ದೀವಿ. ಅದರಲ್ಲಿ 44 ಪೌರ ಕಾರ್ಮಿಕರು ಹಾಗೂ 13 ಡ್ರೈವರ್ಗಳಿಗೆ ವಿವಿಧ ಸವಲತ್ತುಗಳ ಮೊತ್ತ 4 ಲಕ್ಷ ರೂಪಾಯಿಗಳ ವಿವಿಧ ಸವಲತ್ತುಗಳನ್ನು ನೀಡಲಿಕ್ಕಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮ, ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಬಹುಶಃ ನಮ್ಮೆಲ್ಲರ ಆತ್ಮೀಯರು, ನಮಗೆ ಸ್ಫೂರ್ತಿವಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಈ ಮಾನ್ಯ ಪೌರಾಯುಕ್ತರು ದಯವಿಟ್ಟು ವೇದಿಕೆಗೆ ಹೋಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಬೆಳಕಿ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು, ಕರುಣಾಳು ಬಾ ಬೆಳಕಿ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು, ഇരുളു കത്തലെയകവി മನೆ ದೂರ ಕನಿಕರಿಸಿ, ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು, ಕರುಣಾಳು ಬಾ ಬೆಳಕಿ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು, ನಡೀಡಿಸು ಬಲು ದೂರ ನೋಟವನು ಕೇಳನೋಡನೆಯೇ ಸಾಕು ನನಗೊಂದು ಹೆಜ್ಜೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು, ಕರುಣಾಳು ಬಾ ಬೆಳಕಿ ಮುಸುಕಿದಿ ಮಬ್ಬಿನಲಿ. ಕರ್ನಾಟಕ ಸರ್ಕಾರದ ಯುಟಿ ಖಾದರ್ ಅವರಿಗೆ ಮತ್ತು ಭಾಗವಹಿಸಿದ ಎಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಪೌರ ಕಾರ್ಮಿಕರಿಗೆ ಹಾಗೂ ವಾಹನ ಚಾಲಕರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೆ ಮಾತಾಡ್ತಾರೆ ಉಳ್ಳಾಲದ ನಗರಸಭೆಯ ಗೌರವಾನ್ವಿತ ಪೌರಾಯುಕ್ತೆಯಾದಂಥ ಶ್ರೀಮತಿ ವಾಣಿ ವಿ ಆಲ್ವಾ ಇವರು. ಹೆಚ್ಚಿನ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯವನ್ನು ಹೇಳ್ತಾ ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರುಗಳು 31 ಜನ ಕೌನ್ಸಿಲರ್ಸ್ ಕೂಡ ನಮ್ಮೊಂದಿಗಿದ್ದಾರೆ. ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಬಂದಂಥ ಎಲ್ಲ ಫಲಾನುಭವಿಗಳಿಗೆ ಮತ್ತೊಮ್ಮೆ ನಮ್ಮ ನಗರಸಭೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ವರ್ಷಂಪ್ರತಿ ನಡೆಯುವಂತೆ ಪೌರ ಕಾರ್ಮಿಕ ದಿನಾಚರಣೆ ಇವತ್ತು ಕೂಡ ನಡೀತಾ ಇದೆ. ಆದರೆ ಇಲ್ಲಿಯ ವಿಶೇಷ ಏನು ಅಂತ ಹೇಳಿದರೆ, ಇವತ್ತು ನಮ್ಮ ಕೇಂದ್ರ ಬಿಂದುಗಳು ಪೌರ ಕಾರ್ಮಿಕರು ಅಂತ ಹೇಳಿ ಅವರನ್ನು ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿ ಮಾನ್ಯ ಸಭಾಧ್ಯಕ್ಷರು ಮತ್ತು ಯೋಜನಾ ನಿರ್ದೇಶಕರವರ ಮೂಲಕ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಉಳ್ಳಾಲ ನಗರ ಸ್ವಚ್ಛ ಸುಂದರ ನಗರ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ನಗರಸಭೆಯವರಾಗಲಿ ಕಾರಣ ಆಗುವುದಿಲ್ಲ. ಇದರಲ್ಲಿ ಮುಖ್ಯವಾಗಿ ಕರ್ತವ್ಯ ನಿರ್ವಹಿಸಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ ಹೊತ್ತಿನಲ್ಲಿ ಕೂಡ ಕರ್ತವ್ಯ ನಿರ್ವಹಿಸುತ್ತಿರುವಂಥ ನಮ್ಮೆಲ್ಲ ಪೌರ ಕಾರ್ಮಿಕರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಸ್ವಚ್ಛ ಸುಂದರ ಉಳ್ಳಾಲ ಅನೇಕ ವರ್ಷದಿಂದ ಬಹುಮಾನವನ್ನು ಪಡೆಯುತ್ತಾ ಬಂದಿದೆ. ಈ ವರ್ಷ ಕೂಡ ನಾವು ಮತ್ತೊಮ್ಮೆ ಅದರತ್ತ ಹೋಗುವವರಿದ್ದೇವೆ. ಈ ನಿಟ್ಟಿನಲ್ಲಿ ಸುಮಾರು 14 ವರ್ಷದಿಂದ 2,000 ರೂಪಾಯಿಗಳಲ್ಲಿ ದುಡಿದಂಥ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ವಿಶೇಷ ದಿನ. ಯಾಕೆಂತ ಹೇಳಿದರೆ ಅವರಿಗೆ ಸರ್ಕಾರ ಅವರನ್ನು ಪರ್ಮನೆಂಟ್ ಮಾಡುವ ಮೂಲಕ ಅವರ ಸೇವೆಗೆ ಒಂದು ಅತ್ಯುತ್ತಮ ಗೌರವವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗಂತೂ ತುಂಬ ಹೆಮ್ಮೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು 44 ಪೌರ ಕಾರ್ಮಿಕರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಅದರ ಒಟ್ಟಿಗೆ ನಮ್ಮ ವಾಹನಗಳು 7 ವರ್ಷ ಹಿಂದಿನ ವಾಹನಗಳು, ಈ ವಾಹನಗಳನ್ನು ನಮ್ಮ 14 ಜನ ಡ್ರೈವರ್ಸಿಗಲ್ಲದೆ ಬೇರೆ ಯಾರಿಗೂ ಇದನ್ನು ಡ್ರೈವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ನಮ್ಮ ಪೌರ ಕಾರ್ಮಿಕರನ್ನು ಕರ್ಕೊಂಡು ಹೋಗುವುದಲ್ಲದೆ ಕಸ ತೆಗೆಯುವ ಕೆಲಸವನ್ನು ಜೊತೆಗೆ ಆ ವಾಹನಗಳನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಟು ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಡುತ್ತಾ ಇರುವಂಥ ನಮ್ಮ 13 ಜನ ಡ್ರೈವರ್ಸ್ಗಳನ್ನು ಕೂಡ ವಿಶೇಷವಾಗಿ ಇವತ್ತು ಮಾನ್ಯ ಸಭಾಧ್ಯಕ್ಷರು ಇಲ್ಲಿ ಗೌರವವನ್ನು ನೀಡಲಿಕ್ಕಿದ್ದಾರೆ. ಈ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ನಾನು ಮಾನ್ಯ ಸಭಾಧ್ಯಕ್ಷರನ್ನು ಹಾಗೂ ಪಿ ಡಿ ಅವರನ್ನು ಕೇಳಿಕೊಳ್ತೇನೆ. 14ರಲ್ಲಿ ಶ್ರೀಮತಿ ನಳಿನಿ, ಶ್ರೀ ಪ್ರಜ್ವಲ್ 6/3/2022, ಶ್ರೀ ಹರಪನಹಳ್ಳಿ ಕೆಂಚಪ್ಪ 1/9/2017, ಶ್ರೀ ಬಸವರಾಜ ಮಾಚಿಹಳ್ಳಿ 1/9/2017, ಶ್ರೀ ಮಲ್ಲಿನಾಥ 1/9/2017, ಶ್ರೀ ನಾಗಮ್ಮ ಮಾಚಿಹಳ್ಳಿ 1/9/2017, ಶ್ರೀಮತಿ ಭಾಗ್ಯಮ್ಮ 1/9/2017, ಶ್ರೀ ಸಾರ್ತಿ ಮಂಜಮ್ಮ 1/9/2017, ಶ್ರೀ ಸ್ವಾತಿ ಹನುಮಂತಪ್ಪ 1/9/2017, ಶ್ರೀ ಉಚ್ಚಂಗಪ್ಪ ಮಾಚಿಹಳ್ಳಿ 1/9/2017, ಶ್ರೀ ಸಂಪತ್ ಕುಮಾರ್ 1/9/2017, ಶ್ರೀ ದುರ್ಗಪ್ಪ ಮಾಚಿಹಳ್ಳಿ 1/4/2018, ಶ್ರೀಮತಿ ಶೋಭಾ ತಮ್ಮರಗುದ್ದಿ 1/4/2018, ಶ್ರೀ ವಿಜಯ 1/4/2018, ಶ್ರೀ ಈಶ್ವರಪ್ಪ ಹನುಮಂತಪ್ಪ ಕನಕಣ್ಣನವರ 1/4/2018, ವೀಣಾ ಮೇಡಮ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಶ್ರೀಮತಿ ಹನುಮಕ್ಕ 1/4/2018, ಶ್ರೀ ಹನುಮಂತಪ್ಪ ಎಚ್ 1/4/2018, ಶ್ರೀ ಬಸವರಾಜ್ 1/7/2019, ಶ್ರೀ ಹಿರಿಯವರ ಸವಿತಾ 1/7/2019, ಶ್ರೀ ಸಿದ್ದಪ್ಪ 1/7/2019, ಶ್ರೀ ನಾಗರಾಜ ಮಾಲ್ಗಿ 1/11/2019, ಶ್ರೀ ಈಶ್ವರಪ್ಪ ಜಿ 1/11/2019, ಶ್ರೀ ಮುತ್ತಪ್ಪ ನರಗುಂದ 1/11/2019, ಶ್ರೀಮತಿ ನಾಗರತ್ನ ಜಿ 1/11/2019, ಶ್ರೀ ಚಿರಹಸ್ತಿಹಳ್ಳಿ ನಾಗರಾಜ 1/11/2019, ಶ್ರೀ ಚಿರಹಸ್ತಿ ಹಳ್ಳಿ ಪ್ರಹ್ಲಾದ 1/11/2019, ಶ್ರೀ ಫಕೀರಪ್ಪ 1/11/2019, ಶ್ರೀಮತಿ ಮಾಲ್ಗಿ ಚಿಕ್ಕಮ್ಮ 1/12/2019, 1/3/2020, ಶ್ರೀ ಬಾಬು ಸಾಬ ರಾಜೇಸಾಬ ಚೋಪೆದಾರ 1/3/2020, ಶ್ರೀ ಮುತ್ತಣ್ಣ ತಮ್ಮರಗುದ್ದಿ
1/5/2020, ಪರಶುರಾಮ ಹರಿಜನ 1/6/2020, ಶ್ರೀ ಅಜ್ಜಯ್ಯ GM 1/6/2020, ಶ್ರೀ ಹಸೇನ್ ಸಾಬ ಮಿಟ್ಲಕೋಡಿ 1/7/2021, ಶ್ರೀ ಮಧುಸೂದನ 1/7/2021, ಶ್ರೀ ಸಂತೋಷ್ ನಾಯಕ್ 1/7/2021, ಶ್ರೀಮತಿ ಮಾಲಾಶ್ರೀ ಸಂತೋಷ್ ನಾಯಕ್ 1/7/2021, ಶ್ರೀ ಅಶೋಕ್ 1/10/2021, ಶ್ರೀ ಮಂಜುನಾಥ್ 1/10/2021. ಉಳ್ಳಾಲ ನಗರಸಭೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ವಾಹನ ಚಾಲಕರು ಶ್ರೀ ಮಣ್ಣಿ ಹನುಮಂತ 4/6/2006, ಶ್ರೀ ಮೊಹಮ್ಮದ್ ಅನ್ಸಾರ್ 1/1/2008, ಶ್ರೀ ನಾಸೀರ್ ಅಬ್ದುಲ್ ರೆಹಮಾನ್ 1/5/2009, ಶ್ರೀ ರಿಯಾಜ್ 3/1/2011, ಶ್ರೀ ಸುನೀಲ್ 1/6/2016, ಶ್ರೀ ಪದ್ಮನಾಭ 1/4/2017, ಶ್ರೀ ಶಕೀಲ್ 1/12/2019, ಶ್ರೀ ಯತಿರಾಜ್ 1/3/2020, ಶ್ರೀ ಇಮ್ತಿಯಾಜ್ 1/4/2020, ಶ್ರೀ ಶಾಬುದ್ದೀನ್ 3/7/2020, ಶ್ರೀ ಪ್ರಸನ್ನ 1/6/2021, ಶ್ರೀ ಅರುಣ್ 1/7/2022, ಶ್ರೀ ಮೊಹಮ್ಮದ್ ಅಶ್ರಫ್ 9/8/2022. ಇವರು ನಮ್ಮ ಅಭಿಮಾನದ ಪೌರ ಕಾರ್ಮಿಕರು ಮತ್ತು ನಮ್ಮ ವಾಹನ ಚಾಲಕರು. ಕಾಂಟ್ರಾಕ್ಟರ್ ಮೂಲಕ ಜಾಯಿನ್ ಆದವರು 2003ರಿಂದ 2,000 ರೂಪಾಯಿಗೆ ದುಡ್ದಂತಹ ಪ್ರದೀಪ್ ಇವತ್ತಿಗೆ ಸತತ 20 ವರ್ಷಗಳ ಸೇವೆಯನ್ನು ನಮ್ಮ ನಗರಸಭೆಗೆ ನೀಡಿದ್ದಾರೆ. ಯಾವುದೇ ಅಧಿಕಾರಿಗಳು ಅವರು ಪೌರಾಯುಕ್ತರಿಂದ ಹಿಡಿದು ಅಟೆಂಡರ್ವರೆಗೆ ಇಲ್ಲದಿದ್ದರೂ ನಮ್ಮ ನಗರಸಭೆ ನಡೀತದೆ. ಆದರೆ ಪ್ರದೀಪ್ ಅಂತ ಒಬ್ಬ ಅತ್ಯುತ್ತಮ ಕೆಲಸಗಾರ ನಮಗೆ ಸಿಕ್ಕಿರುವುದು ನಮ್ಮ ಉಳ್ಳಾಲ ನಗರಸಭೆಗೆ ಅದೊಂದು ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರೊಬ್ಬರ ಹತ್ರ ಕೂಡ ಜಗಳ ಮಾಡದೆ, ಯಾರೊಬ್ಬರಿಗೂ ನೋಯಿಸದೆ ಸತತ 20 ವರ್ಷಗಳ ಅವಧಿಯನ್ನು, ಸುದೀರ್ಘ ಅವಧಿಯನ್ನು ನಮ್ಮ ನಗರಸಭೆಗೆ ನೀಡಿದ ಪ್ರದೀಪ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಸತತ 14 ವರ್ಷಗಳಲ್ಲಿ ನಿರಂತರವಾಗಿ ತನ್ನ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ನಮ್ಮೊಂದಿಗೆ ಕೆಲಸ ಮಾಡ್ತಾ ಇರುವಂಥ ಕೆಂಚಪ್ಪ, ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರುವ ಕೆಂಚಪ್ಪ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷರ ನೇತೃತ್ವದಲ್ಲಿ, ಮಾನ್ಯ ಯೋಜನಾ ನಿರ್ದೇಶಕರ ಸಮ್ಮುಖದಲ್ಲಿ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಎದುರುಗಡೆ ಬರಬೇಕು. ಕೆಂಚಪ್ಪ ಮತ್ತು ಪ್ರದೀಪ್ ಇವರನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ. ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು ನಮ್ಮ ಸಭಾಧ್ಯಕ್ಷರೊಂದಿಗೆ ಕೈಗೂಡಿಸಬೇಕಾಗಿ ಕೇಳಿಕೊಳ್ತೇನೆ. ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ, ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಶ್ರೀಯುತ ಪ್ರದೀಪ್ ಕುಮಾರ್ ಮತ್ತು ಶ್ರೀ ಕೆಂಚಪ್ಪರವರ ಪ್ರಾಮಾಣಿಕ ಸೇವೆಯನ್ನು ಉಳ್ಳಾಲ ನಗರಸಭೆಯು ಗುರುತಿಸಿಕೊಂಡು ಪ್ರಾಮಾಣಿಕ ಸೇವೆಗೈಯುವವರಿಗೆ ಎಂದು ಉಳ್ಳಾಲ ನಗರಸಭೆ ತಮ್ಮೊಂದಿಗಿದೆ ಎಂಬಂಥ ಒಂದು ಸಂದೇಶವನ್ನು ತನ್ನ ನಗರಸಭೆಯ ಎಲ್ಲ ಸಿಬ್ಬಂದಿಗಳಿಗೆ ಸಾರುವುದರ ಮೂಲಕ ಮಾನ್ಯ ಸಭಾಧ್ಯಕ್ಷರು ಅರ್ಜೆಂಟಲ್ಲಿದ್ದಾರೆ. ಹಾಗಾಗಿ ರೋಹಿನಾಥ್ ಫಲಾನುಭವಿಗಳನ್ನು ಸಾಂಕೇತಿಕವಾಗಿ 2 ಫಲಾನುಭವಿಗಳಿಗೆ ಮಾತ್ರ ಇಂದು ನಾವು ಎಲ್ಲ ಜನಪ್ರತಿನಿಧಿಗಳು ವೇದಿಕೆಗೆ ಬಂದು ಮಾನ್ಯ ಸಭಾಧ್ಯಕ್ಷರೊಂದಿಗೆ ಒಂದು ಫೋಟೋ ತೆಗಿಬೇಕಾಗಿ ವಿನಂತಿಸಿಕೊಳ್ತೇವೆ. ನಾವು 198 ಮಂದಿ ನಗರೋತ್ಥಾನ
ನಗರೋತ್ಥಾನ ಯೋಜನೆ ಅಡಿಯಲ್ಲಿ 7.25 ನಿಧಿ, ಇದು ಮನದುರಸ್ತಿಗಾಗಿ ಸಹಾಯಧನ. ಸಪ್ನ ಅಂಜಲಿ ನಿವಾಸ್ ನಗರ್, ಕೃಷ್ಣನಗರ. ದಯವಿಟ್ಟು ನೀವೆಲ್ಲರೂ ರೆಡಿಯಾಗಿರಬೇಕು. ಮರಿಯಂ ರಸೀನಾ. ದಯವಿಟ್ಟು ನಮ್ಮ ಎಲ್ಲ ಸದಸ್ಯರುಗಳು ಒಮ್ಮೆ ವೇದಿಕೆಗೆ ಹೋಗಬೇಕು ಅಂತ ಕೆಳಗೆ. ದಯವಿಟ್ಟು ಒಮ್ಮೆ ಅಲ್ಲಿ ವೇದಿಕೆಯಲ್ಲಿ ದಯವಿಟ್ಟು ಎಲ್ಲ ಗೌರವಾನ್ವಿತ ಸದಸ್ಯರು ವೇದಿಕೆಯ ಕೆಳಗೆ ನಿಲ್ಲಬೇಕು. ದಯವಿಟ್ಟು ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಸದಸ್ಯರು ದಯವಿಟ್ಟು ಕೆಳಗೆ ಬರಬೇಕು. ಒಂದು ಚಿಕ್ಕದಾದಂಥ ಒಂದು ಕಾರ್ಯಕ್ರಮ ಅಳವಡಿಸಿಕೊಂಡಿದ್ದೀವಿ, ಅದಕ್ಕೆ ನಿಮ್ಮ ಸಹಕಾರದ ಅಗತ್ಯತೆ ಇದೆ ಮೇಡಮ್. ಝರೀನಾ ಅಬ್ದುಲ್ ರೌಫ್, ಕೋಡಿ ಹೌಸ್. ಭಾರತ ದೇಶದಲ್ಲಿ ಉಳ್ಳಾಲದ ಹೆಸರನ್ನು ಆ ಭೂಪಟದ ಚುಕ್ಕೆಯಲ್ಲಿ ಬಹುಶಃ ಗುರುತಿಸಲ್ಪಟ್ಟವರು ನಮ್ಮ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರು. ಸರ್, ಕಳೆದ ವಿಧಾನಸಭಾ ಚುನಾವಣೆಯ ನಂತರ ನೀವು ಹಲವಾರು ಬಾರಿ ನಮ್ಮಲ್ಲಿಗೆ ಬಂದಿದ್ದೀರಿ ಶಾಸಕರಾಗಿ. ವಿಶೇಷತೆ ಏನು ಅಂತ ಹೇಳಿದರೆ ಉಳ್ಳಾಲಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅಲ್ಲ, ಇಡೀ ಭಾರತ ದೇಶಕ್ಕೆ ಒಂದು ಹೆಮ್ಮೆ ಅಂತ ಹೇಳಿದರೆ ಒಬ್ಬ ಉಳ್ಳಾಲದ ಕಟ್ಟಕಡೆಯ, ಕರ್ನಾಟಕ ರಾಜ್ಯದ ಕಟ್ಟಕಡೆಯ ಜಿಲ್ಲೆಯಾದಂಥ ಕೇರಳಕ್ಕೆ ಸಮೀಪದಲ್ಲಿರುವಂಥ ಈ ಜಿಲ್ಲೆಯ, ಅದು ಉಳ್ಳಾಲ ಎಂಬಂಥ ಒಂದು ಗ್ರಾಮದ ಒಬ್ಬ ಶಾಸಕರಾಗಿದ್ದವರು. ಇಂದು ಕರ್ನಾಟಕ ರಾಜ್ಯದ ಅತ್ಯುನ್ನತ ಹುದ್ದೆ, ರಾಜ್ಯಪಾಲರನ್ನು ಬಿಟ್ಟರೆ 2ನೇ ಹುದ್ದೆಯಲ್ಲಿರುವಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರು ನಮ್ಮ ಸ್ಪೀಕರ್ ಅವರು, ವಿಧಾನಸಭಾ ಅಧ್ಯಕ್ಷರು. ನೀವು ನಮ್ಮಲ್ಲಿಗೆ ಬಂದಾಗ ಖಾದರ್ ಆಗಿರ್ಬೋದು, ಆದರೆ ಕರ್ನಾಟಕ ರಾಜ್ಯದಲ್ಲಿ ನೀವು ಸ್ಪೀಕರ್ ಆಗಿದ್ದೀರಿ. ಆ ಸ್ಪೀಕರನ್ನು ಗೌರವಿಸುವುದು ನಮ್ಮ ಪುರಸಭೆಯ ಗೌರವ, ಅದು ನಾವು ಗೌರವಿಸಲೇಬೇಕು. ಎಲ್ಲ ಪುರಸಭೆ ಸದಸ್ಯರು ಆತ್ಮಸಾಕ್ಷಿಯಾಗಿ ಭಾಳಷ್ಟು ಸಂತೋಷದಿಂದ ಈ ಅವಕಾಶ ಯಾವಾಗ ಸಿಗುತ್ತೆ ಕೇಳಿದರೆ ಬರುವವರೆಲ್ಲ ನಮ್ಮ ಸ್ಪೀಕರ್ ಅವರು ಆಕಸ್ಮಿಕವಾಗಿ ನಾವು ಅವರನ್ನು ಏನಾದರೂ ಒಂದು ಕಡೆಯಲ್ಲಿ ಮಾಡಬೇಕು ಎಂಬಂಥ ಉದ್ದೇಶದಿಂದ ಇವತ್ತು ನಿಮ್ಮನ್ನು ಎಲ್ಲರ ಪರವಾಗಿ ಅಭಿನಂದಿಸುವಂಥ ಒಂದು ಕಾರ್ಯಕ್ರಮವನ್ನು ಉಳ್ಳಾಲ ಪುರಸಭೆಯಲ್ಲಿ ಮಾಡಿಕೊಂಡಿದ್ದಾರೆ. ಸರ್, ದಯವಿಟ್ಟು ತಾವುಗಳು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ನಮ್ಮೆಲ್ಲರ ಅಭಿಮಾನ ಇದು ಉಳ್ಳಾಲ ಪುರಸಭೆಯಲ್ಲಿ. ಇವತ್ತು ಉಳ್ಳಾಲ ಪುರಸಭೆಯು ಕರ್ನಾಟಕದ ಚುಕ್ಕೆಯಲ್ಲಿ ಹೆಸರು ಗಳಿಸಬೇಕಿದ್ದರೆ ಅದು ತಮ್ಮ ಪ್ರಯತ್ನ, ತಮ್ಮ ಪ್ರೋತ್ಸಾಹ, ತಮ್ಮ ಸಹಕಾರ ಇದೆಲ್ಲವೂ ಇದೆ ಎಂಬುದನ್ನು ಮನಗಂಡವರಾಗಿದ್ದಾರೆ. ಬಹುಶಃ ಉಳ್ಳಾಲವು ಬಹಳಷ್ಟು ಹಿರಿಮೆಯನ್ನು ಗಳಿಸಿದ್ದು. ಸ್ವತಂತ್ರ ಹೋರಾಟದಲ್ಲಿ ವೀರನಾರಿ ಅಬ್ಬಕ್ಕಲು ಉಳ್ಳಾಲವನ್ನು ಭಾರತದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದರು. ಜನನಾಯಕ ನಿಮ್ಮ ಸೇವಕ, ಜನಸೇವೆಯ ಜನ್ಮ ಸಾರ್ಥಕ, ವಂದಿಸುವ ಹೃದಯ ಪೂರ್ವಕ. ನಗರಸಭೆ ಎಲ್ಲ ಸ್ಟಾಫಿನವರು ದಯವಿಟ್ಟು ಹೋಗಿ, ಸ್ಟಾಫಿನವರು, ನಗರಸಭೆ ಸಿಬ್ಬಂದಿಗಳು ದಯವಿಟ್ಟು. ನಗರಸಭೆಯ ಸಿಬ್ಬಂದಿಗಳು ದಯವಿಟ್ಟು ಬನ್ನಿ. ನಗರಸಭೆಯ ಸಿಬ್ಬಂದಿಗಳು ಹುಟ್ಟಿದ ನಾವೆಲ್ಲ ಯಾರಿಗೂ ಎಂದೆಂದೂ ದ್ರೋಹವ ಮಾಡೋಲ್ಲ, ಗೆಳೆತನವೇ ಬದುಕಾಗಿದೆ ಪ್ರೇಮದ ಹವ್ಯಾಸ ನಿಮ್ಮಲ್ಲಿ. ಮಾನ್ಯ ಸಭಾಪತಿಗಳು ಗೌರವಿಸಲಿಕ್ಕಿದ್ದಾರೆ. ಉಳ್ಳಾಲ ನಗರಸಭೆಯ ಅಭಿವೃದ್ಧಿಯ ದ್ಯೋತಕವಾಗಿ ಯೋಜನಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಸುಂದರ ಉಳ್ಳಾಲದ ಯೋಜನೆಯನ್ನು ಕನಸು ಕಾಣುತ್ತಿರುವ, ಅದೇ ರೀತಿಯಲ್ಲಿ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು, ನಮ್ಮ ಈ ಕ್ಷೇತ್ರದ ಶಾಸಕರು ಆದಂತಹ UT ಖಾದರ್ ಸಾಹೇಬ್ರವರು, ಅದೇ ರೀತಿ PD ರವರು, ಅದೇ ರೀತಿ ಪೌರಾಯುಕ್ತರು, ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ವಾಣಿ ಮೇಡಮ್ ರವರು, ಅದೇ ರೀತಿ ನನಗಿಂತ ಹಿರಿಯರಾದಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಅದೇ ರೀತಿ ಕಿರಿಯರಾದಂತಹ ನಮ್ಮ ಎಲ್ಲ ಪ್ರೀತಿಯ ನನ್ನ ಹೃದಯಂತರಾಳದಲ್ಲಿರತಕ್ಕಂತಹ ಎಲ್ಲ ಕೌನ್ಸಿಲರ್ಗಳು, ಅದೇ ರೀತಿ
ನೆರೆದಿರತಕ್ಕಂಥ ಎಲ್ಲ ಸಾರ್ವಜನಿಕರೇ, ಇವತ್ತು ಅಂತ ಹೇಳಿದರೆ ವರ್ಷಂಪ್ರತಿ ನಡೆಯುವಂತೆ ಈ ಒಂದು ಕಾರ್ಮಿಕ ದಿನಾಚರಣೆ. ಈ ಒಂದು ಕಾರ್ಮಿಕ ದಿನಾಚರಣೆ ಅಂತ ಹೇಳಿದರೆ ನಮ್ಮ ಈ ಕಾರ್ಮಿಕರ ಬಗ್ಗೆ ಒಂದು 5 ನಿಮಿಷ ನಾನು ಹೇಳ್ತೇನೆ ಮತ್ತು ನಾನು ಮುಗಿಸ್ತೇನೆ. ಯಾಕಂತ ಹೇಳಿದರೆ ಈ ಕಾರ್ಮಿಕರು ಬಹಳ ದೂರದ ಊರಿನಿಂದ ಬಂದವರು. ಅವರು ಬಹಳ ದೂರದ ಊರಿನಿಂದ ಬಂದು ಇಲ್ಲಿ ಡೋಂಟ್ ಸ್ಪೀಕ್ ಎನಿವನ್ ಬಿಕಾಸ್ ಮೈ ಪ್ರಿಪರೇಷನ್ ಇಸ್ ಲಾಂಗ್ ಟೈಮ್, ಇಟ್ ಈಸ್ ಡಿಸ್ಟರ್ಬ್. ಆದ್ದರಿಂದ ದೇ ಆರ್ ಕೇಮ್ ಫ್ರಮ್, ಇವರು ಬಹಳ ದೂರದ ಊರಿನಿಂದ ಬಂದು ಇಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಮಾಡಿ ಇಲ್ಲಿಯ ಪ್ರತಿಯೊಂದು ಕಸವನ್ನು, ಪ್ಲಾಸ್ಟಿಕ್ಕನ್ನು, ಬೊಂಡವನ್ನು, ಮೊಟ್ಟೆಯನ್ನು, ಹಾಲಾದ ಮೀನನ್ನು, ಮೀನಿನ ಮಾಂಸಗಳನ್ನು, ಅದೇ ರೀತಿ ಎಲ್ಲ ಕೊಳೆತ ಸಾಮಾನುಗಳನ್ನು ಇಲ್ಲಿ ಹೆಕ್ಕುವವರಿದ್ದರೆ ನಮ್ಮ ಈ ಪೌರ ಕಾರ್ಮಿಕರು. ಈ ಪೌರ ಕಾರ್ಮಿಕರ ಬಗ್ಗೆ, ಅವರ ಜೀವನದ ಬಗ್ಗೆ ನಾನು ಒಂದು ಸಣ್ಣ ಕವನವನ್ನು ಕೂಡ ಬರೆದಿದ್ದೇನೆ. ಯಾವುದೇ ಸಿಟಿ ಸ್ಮಾರ್ಟ್ ಸಿಟಿ ಆಗಬೇಕಾದರೆ, ಯಾವುದೇ ಸಿಟಿ ಕ್ಲೀನ್ ಸಿಟಿ ಆಗಬೇಕಾದರೆ, ಯಾವುದೇ ಸಿಟಿ ಗ್ರೀನ್ ಸಿಟಿ ಆಗಬೇಕಾದರೆ ನಮ್ಮ ಈ ಪೌರ ಕಾರ್ಮಿಕರ ಅಗತ್ಯ ಉಂಟು ನಮಗೆ, ಅಲ್ವಾ? ಆಮ್ ಐ ಕರೆಕ್ಟ್ ಆರ್ ರಾಂಗ್? ಆದ್ದರಿಂದ ಬಂಧುಗಳೇ, ಮತ್ತೊಂದು ಏನು ಅಂತ ಹೇಳಿದರೆ ನಮಗೆ ಇಲ್ಲಿ ಸೇರಲಿಕ್ಕೆ, ನಮ್ಮ ಅಧ್ಯಕ್ಷರು ಇಷ್ಟು ಮೇಲೆ ಹೋಗಲಿಕ್ಕೆ ಒಂದು ಜನ ಕಾರಣ ಉಂಟು. ಆ ಜನರನ್ನು ನಾವು ಮರೆಯಬಾರದು. 1950ರಲ್ಲಿ ಜನವರಿ 26ರಂದು ನಮಗೆ ಸಂವಿಧಾನವನ್ನು ರಚಿಸಿಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್. ಆ BR ಅಂಬೇಡ್ಕರ್ ಎಂತಹ ಮನುಷ್ಯ! ನಮಗೆ ರೈಟ್ ಟು ವೋಟ್. ಇವತ್ತು ನಾವು ಕೌನ್ಸಿಲರ್ ಆಗಿದ್ದೇವಲ್ಲ, ಯಾರು ನಮಗೆ ಈ ಹಕ್ಕನ್ನು ಕೊಟ್ಟದ್ದು? ಇವರು ಅವರ ಅಧ್ಯಕ್ಷರಾಗಿದ್ದಾರಲ್ಲ, ಯಾರು ಈ ಹಕ್ಕನ್ನು ಕೊಟ್ಟದ್ದು? ಜನಸಾಮಾನ್ಯನ ಓಟು, ಅಧ್ಯಕ್ಷರ ಓಟು, ಅದು ಒಂದೇ ಬೆಲೆ, ಇಟ್ ಈಸ್ ಒನ್ ವ್ಯಾಲ್ಯೂ ಅಂತ ಹೇಳಿ ಚರಿತ್ರೆಯಲ್ಲಿ ಹೇಳಿಕೊಟ್ಟವರು ನಮ್ಮ ಈ ಡಾಕ್ಟರ್ ಅಂಬೇಡ್ಕರ್ ರವರು. ಯನ್ನು ಕಲಿಯುವುದು, ನಮಗೆ ಅನೇಕ ಹಕ್ಕುಗಳನ್ನು ಕೊಟ್ಟವರು ಡಾಕ್ಟರ್ ಅಂಬೇಡ್ಕರ್. ಅದೇ ರೀತಿ ನಮ್ಮ ಈ ಪೌರ ಕಾರ್ಮಿಕರನ್ನು, ಶೋಷಿತರನ್ನು, ದಮನಿತರನ್ನು ಇವತ್ತು ಮೇಲಕ್ಕೆ ಎತ್ತಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಜೀವನ ಆರ್ಥಿಕ ವಿಕಾಸವಾಯಿತು, ಆರ್ಥಿಕವಾಗಿ ಮೇಲೆ ಹೋಯಿತು, ಅವರು ಆರ್ಥಿಕವಾಗಿ ಸಬಲಗೊಂಡರು. ಅದೇ ರೀತಿ ಮಾನ್ಯ ನಮ್ಮ ಅಧ್ಯಕ್ಷರೇ, ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ. ಅವರೊಂದಿಗೆ ಜತೆಗೂಡಿ ದುಡಿಯುವಂತಹ ನಮ್ಮ ಡೈವರ್ರವರು ಇದ್ದಾರೆ. ಅವರು ಎಲ್ಲರೂ ಒಟ್ಟೊಟ್ಟಿಗೆ ದುಡಿದರೆ ಮಾತ್ರ ನಮ್ಮ ಕ್ಲೀನ್ ಸಿಟಿ ಆಗುತ್ತದೆ. ಅದೇ ರೀತಿ ಡಾಟಾ ಎಂಟ್ರಿ ಅಸಂಘಟಿತ ಕಾರ್ಮಿಕರಿದ್ದಾರೆ. ಇವರ ಬಗ್ಗೆ ಕೂಡ ಇಡೀ ಕರ್ನಾಟಕದಲ್ಲಿ ಆಗಬೇಕು. ನಿಮಗೂ ಕೂಡ ಕಷ್ಟ ಉಂಟು, ಆದರೆ ನೀವು ಕೂಡ ಈ ಬಗ್ಗೆ ಒಂದು ಪ್ರಯೋಜನ ಮಾಡಿದರೆ ನಮ್ಮ ನಗರಸಭೆಗೆ, ನಮ್ಮಂತಹ ನಗರಸಭೆಗಳಿಗೆ ತುಂಬ ಉಪಕಾರ ಆಗಬಹುದು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ನೆನಪಿಸಲಿಕ್ಕೆ ನಾನು ಬಯಸ್ತೇನೆ. ಮಾನ್ಯ ನಮ್ಮ ಅಧ್ಯಕ್ಷರೇ, ನಮಗೆ ಸ್ವಾತಂತ್ರ್ಯತೆ, ಸಮಾನತೆ, ಸಹೋದರತೆ, ಸಾರ್ವಭೌಮತೆಯನ್ನು ತಂದುಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್. ಇನ್ನು ನಮ್ಮ ಹಿರಿಯರಾದಂತಹ ಕುಂಜಮೋನಾಕನವರು ಒಬ್ಬರಿದ್ದಾರೆ, ಹಳೆಯ ಮಾಜಿ ಅಧ್ಯಕ್ಷರು. ಅವರ ಒಂದು ಹೆಸರು ನನಗಿಂತ ಹಿರಿಯರವರು. ಅವರು ಇಡೀ ಉಲ್ಲಾಲದಲ್ಲಿ ಒಂದು ಮಿನಿ ಪೂಜಾರಿ ಅಂತವರು. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಪಾಪ ಅವರು ಈ ಪ್ರಾಯಾದರು ಬಂದು ನಮಗೆ ಒಂದು ಸ್ಫೂರ್ತಿವಾಗಿದ್ದಾರೆ. ಆದ್ದರಿಂದ ಅವರನ್ನು ಈಗ ನಾನು ವಾಣಿ ಮೇಡಮನ್ನು ಬಾರಿ ಹೊಗಳ್ತೇನೆ. ಅಷ್ಟೇ ನಾನು ಕೂಡ ಅವರಿಗೆ ಸ್ವಲ್ಪ ವಿಷಯದಲ್ಲಿ ವಿರೋಧ ಕೂಡ ಆಗಿದ್ದೇನೆ. ಎಲ್ಲದನ್ನು ಹೋಗಲುವುದಿಲ್ಲ. ಕೆಲವು ಕಾರ್ಯಕ್ರಮ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ, ಬಹಳ ಸುಸೂತ್ರ ರೀತಿಯಲ್ಲಿ ಮಾಡುತ್ತಾರೆ. ಅದಕ್ಕೆ ನಾನು ಅವರಿಗೆ ಸಲ್ಯೂಟ್. ಅದೇ ರೀತಿ ನಮ್ಮ ಕೌನ್ಸಿಲ್ ಬಾಡಿಯ 31 ಕೌನ್ಸಿಲರ್ನವರಿಗೆ ಕೂಡ ನಾನು ನಮ್ಮ ಒಂದು ಒಗ್ಗಟ್ಟು, ಎಷ್ಟೇ ಚರ್ಚೆ ಮಾಡಿದರೂ ನಮ್ಮ ಒಗ್ಗಟ್ಟಿಗೆ ನಾನು ಒಂದು ಕೌನ್ಸಿಲ್ ಬಾಡಿಗೆ ಸಲ್ಯೂಟ್ ಹೊಡೆಯುತ್ತೇನೆ ಬಂಧುಗಳು. ಈಗ ನನ್ನ ಒಂದು ಚಿಕ್ಕ ಕವನ. ಇದಕ್ಕೆ ಸ್ವಲ್ಪ ನೀವು ಚಂದ ಇಲ್ಲದಿದ್ದರೂ ಚಪ್ಪಾಳೆ ತಟ್ಟಬೇಕು, ಆಯ್ತಾ? ಚಂದ ಇಲ್ಲದಿದ್ದರು ಅಂದರೆ ಪ್ರೋತ್ಸಾಹ ಮುಖ್ಯ. 2 ನಿಮಿಷ ಮುಗಿಯಿತು, ಹೆದರಬೇಡಿ. ಕಾಗದ ತುಂಬ ಉಂಟು ಅಂತೇಳಿ. ಇವರೇ ನಮ್ಮಯ ಪೌರ ಕಾರ್ಮಿಕರು, ಇವರೇ ನಮ್ಮಯ ಪೌರ ಕಾರ್ಮಿಕರು, ಇವರೇ ನಮ್ಮೂರ ಕಾರ್ಮಿಕರು, ಇವರೇ ನಮ್ಮೂರ ಕಾರ್ಮಿಕರು. ದೂರದ ಊರಿಂದ ಬಂದವರು,
ದೂರದ ಊರಿಂದ ಬಂದವರು ಉಲ್ಲಾಲದಲ್ಲಿ ನೆಲೆಸಿದರು, ಉಲ್ಲಾಲದಲ್ಲಿ ನೆಲೆಸಿದರು. ಆ ದಾರಿ ಈ ದಾರಿ ರಹದಾರಿ, ಆ ದಾರಿ ಈ ದಾರಿ ರಹದಾರಿ, ಎಲ್ಲೆಲ್ಲೋ ಕಾಣುವ ಕಾರ್ಮಿಕರು, ಎಲ್ಲೆಲ್ಲೋ ಕಾಣುವ ಕಾರ್ಮಿಕರು. ಸುಪ್ರಭಾತದಿ ಏಳುವರು, ಹಾದಿ ಬೀದಿ ಸಾಗುವರು, ಹಲ್ಲಿ ಗಲ್ಲಿ ತಿರುಗುವರು, ಮೋರಿ ಕೇರಿ ಸುತ್ತುವರು, ಮೋರಿ ಕೇರಿ ಸುತ್ತುವರು. ಇವರೇ ನಮ್ಮಯ ಕಾರ್ಮಿಕರು. ಬಂದೆವು ಬಂದೆವು ಅನ್ನುವರು, ಬಂದೆವು ಬಂದೆವು ಅನ್ನುವರು, ಚಾಲಕರೊಂದಿಗೆ ಬಂದೆವು, ಬಂದೆವು ಬಂದೆವು ಅನ್ನುವರು. ಬಾಗಿಲ ಬಳಿಯಲ್ಲಿ ಬಂದು ಅಮ್ಮ ಅಕ್ಕ ಕೂಗುವರು, ಕಸವನ್ನು ಕೊಡಿರೇ ಕೇಳುವರು, ಕಸವನ್ನು ಕೊಡಿರೇ ಕೇಳುವರು. ಹಸಿ ಕಸ ಒಣಕಸ ಅನ್ನುವರು, ಹಸಿ ಕಸ ಒಣಕಸ ಅನ್ನುವರು. ಇನ್ನು ಅವರ ಕುಟುಂಬದ ವಿಷಯಕ್ಕೆ ಹೋಗುತ್ತೇನೆ ನಾನು. ಅಮ್ಮನ ಬಿಟ್ಟು ಬಂದವರು, ತಂದೆಯ ತೊರೆದು ಬಂದವರು, ಮಕ್ಕಳ ಊರಲ್ಲಿ ಬಿಟ್ಟವರು, ಮಕ್ಕಳ ಊರಲ್ಲಿ ಬಿಟ್ಟವರು. ಪೋಣೊಂದು ಊರಿಂದ ಬಂದೀತು, ಪೋಣೊಂದು ಊರಿಂದ ಬಂದೀತು, ತಾಯಿಗೆ ಸೀರಿಯಸಿ ಅಂದೀತು, ತಾಯಿಗೆ ಸೀರಿಯಸಿ ಅಂದೀತು. ಆಗಲೇ ಎದೆಯೆಲ್ಲ ಡಬ 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 ಡಬ, ಆಗಲೇ ಎದೆಯೆಲ್ಲ ಡಬ 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 ಡಬ. ಸರ್ಕಾರಿ ಬಸ್ಸಿಗೆ ಹತ್ತಿದರು, ಸರ್ಕಾರಿ ಬಸ್ಸಿಗೆ ಹತ್ತಿದರು, ಊರಿನತ್ತ ಪಯಣ ಬೆಳೆಸಿದರು, ಊರಿನತ್ತ ಪಯಣ ಬೆಳೆಸಿದರು. ಹನಿ 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 ಬೆವರು ಇಳಿಯುವುದೇ ಹೊಟ್ಟೆಯ ಪಾಡಿನ ಜೀವನವು, ಹೊಟ್ಟೆಯ ಪಾಡಿನ ಜೀವನವು. ಕಾಯಕವೇ ಇದುವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂದಾರು, ವರ್ಕ್ ಈಸ್ ವರ್ಷಿಪ್ ಅಂದಾರು. ಕೈ ಕೆಸರಾದರೆ ಬಾಯ್ ಮೊಸರು, ಕೈ ಕೆಸರಾದರೆ ಬಾಯ್ ಮೊಸರು. ರವಿಯಂತೆ ಬೆಳಗುವ ರವಿಕೃಷ್ಣ, ಹೆಲ್ತ್ ಇನ್ಸ್ಪೆಕ್ಟರ್, ರವಿಯಂತೆ ಬೆಳಗುವ ರವಿಕೃಷ್ಣ. ಆ ದೀಪ ಈ ದೀಪ ನಂದ ದೀಪ, ನಮ್ಮಲ್ಲೇ ಇರುವ ಪ್ರದೀಪ. ಆ ದೀಪ ಈ ದೀಪ ನಂದ ದೀಪ, ನಮ್ಮಲ್ಲೇ ಇರುವ ಪ್ರದೀಪ. ಕಂಚಿನ ಕಂಠದ ಕೆಂಚಪ್ಪ, ಕಂಚಿನ ಕಂಠದ ಕೆಂಚಪ್ಪ. ಆ ಸಮಿತಿ ಈ ಸಮಿತಿ ಸ್ಥಾಯಿ ಸಮಿತಿ, ಆ ಸಮಿತಿ ಈ ಸಮಿತಿ ಸ್ಥಾಯಿ ಸಮಿತಿ. ಅಲ್ಲೇ ಕಾಣುವ ವೀಣಾ ಮೇಡಮ್, ಅಲ್ಲೇ ಕಾಣುವ ವೀಣಾ ಮೇಡಮ್. ಉದಯವಾಣಿ ವಿಜಯವಾಣಿ, ನಮ್ಮಲ್ಲಿ ಇರುವ ವಾಣಿ ಮೇಡಮ್, ನಮ್ಮಲ್ಲಿ ಇರುವ ವಾಣಿ ಮೇಡಮ್. ಆ ಮೇಡಮ್ ಈ ಮೇಡಮ್ ಅನ್ನುವರೇ, ವಾಟ್ ಎ ಡೈನಾಮಿಕ್ ಮೇಡಮ್ ನೋಡಿ, ವಾಟ್ ಎ ಡೈನಾಮಿಕ್, ಚಪ್ಪಾಳೆ, ವಾಟ್ ಎ ಡೈನಾಮಿಕ್ ಮೇಡಮ್ ನೋಡಿ, ಮೇಡಮ್ ನೋಡಿ. ಉಲ್ಲಾಲದಲ್ಲಿ ಜಯಿಸಿದರೆ, ಉಲ್ಲಾಲದಲ್ಲಿ ಜಯಿಸಿದರೆ, ಕೀರ್ತಿಯ ಪಾತಕ್ಕೆ ಹಾರಿದರೆ, ಸ್ಪೀಕರ್ ಆಗಿ ಮೆರೆದವರೇ, ಸ್ಪೀಕರ್ ಆಗಿ ಮೆರೆದವರೇ. ಜೈ 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 ಜೈ. ಹಾಯ್ 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 ಹಾಯ್. ಕೌಶಿಲಿ ಬಾಡಿಗೆ ಹಾಯ್ 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 ಹಾಯ್. ಬಾಯ್ 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 ಬಾಯ್. ನಿಮಗೆಲ್ಲರಿಗೂ ಬಾಯ್ 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 ಬಾಯ್. ನಿಮಗೆಲ್ಲರಿಗೂ ಬಾಯ್ 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 ಬಾಯ್. ನೀರಿಗೆ ನೈದಿಲೆ ಸಿಂಗಾರ, ಸಮುದ್ರಕ್ಕೆ ತೆರೆಯೇ ಸಿಂಗಾರ, ನಾಡಿಗೆ ಗುಣವೇ ಸಿಂಗಾರ, ಗಗನಕ್ಕೆ ಚಂದ್ರವೇ ಸಿಂಗಾರ. ನಮ್ಮ ಈ ಸಭೆಗೆ ಬಂದಂತಹ ಊರ ನಾಗರಿಕರು, ಅತಿಥಿಗಳು, ಬೀದಿ ವ್ಯಾಪಾರಿಗಳು, ಮನೆ ಕಟ್ಟಲಿಕ್ಕೆ ಬಂದ ಫಲಾನುಭವಿಗಳು, ನೀವೇ ಸಿಂಗಾರ, ನೀವೇ ಸಿಂಗಾರ. ಭಾರತ ದೇಶದ ಪ್ರಜೆಗಳು ನಾವು, ಭಾರತ ದೇಶದ ಪ್ರಜೆಗಳು ನಾವು, ಉಲ್ಲಾಲ ನಗರದ ಪ್ರಜೆಗಳು ನಾವು. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ದೇಶ್ ಕಿ ಜೈ. ಸದಸ್ಯರಿಗೆ ಧನ್ಯವಾದಗಳು. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ ಉಳ್ಳಾಲ ತಾಲೂಕಿನ ತಹಶೀಲ್ದಾರ್ ಆದ ಪುಟ್ಟರಾಜ್ ಸರ್, ಅವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದೆ.
ಕಾವೇರಿ ಮೇಡಮ್ನ ಅನೇಕ ಇಷ್ಟು ಅಭಿವೃದ್ಧಿ ಹಿಂದೆ ಒಬ್ಬ ರೂವಾರಿ ಇದ್ದಾರೆ. ಅವರು ಸನ್ಮಾನ್ಯ ಶ್ರೀ ಅಭಿಷೇಕ್ ಸರ್ ಅವರು ನಗರಾಭಿವೃದ್ಧಿ ಕೋಶ. ಇವರು ನಮ್ಮ ಪೌರ ಕಾರ್ಮಿಕರ ಎಲ್ಲ ಸಮಸ್ಯೆಗಳೊಟ್ಟಿಗೆ ಸದಾ ಸ್ಪಂದಿಸುವವರು. ಅದೇ ರೀತಿಯಲ್ಲಿ ಉಳ್ಳಾಳದ ಯಾವುದೇ ಒಂದು ಯೋಜನೆಯನ್ನು ರೂಪುಗೊಳಿಸಿ ನಮ್ಮ ಸದಸ್ಯರು ಗಳಿಸಿದಾಗ ಅದಕ್ಕೆ ಯಾವುದೇ ಚಕಾರವೆತ್ತದೆ ಅದರ ಅಭಿವೃದ್ಧಿಯ ದ್ಯೋತಕರಾಗಿ ತೆರೆಮರೆಯ ಹಿಂದೆ ಕಾರ್ಯನಿರ್ವಹಿಸ್ತಾ ಇರುವವರು ಸನ್ಮಾನ್ಯ ಶ್ರೀ ಅಭಿಷೇಕ್ ಸರ್ ಇವರು. ಇವರ ಎಲ್ಲ ಮುಂದಿನ ಜೀವನಗಳು ಯಶಸ್ವಿಯಾಗಲಿ ಅಂತೇಳಿ ಉಳ್ಳಾಲ ನಗರ ಪಂಚಾಯತಿನ ಉಳ್ಳಾಲ ನಗರಸಭೆಯ ಎಲ್ಲ ಸದಸ್ಯರುಗಳ ಹೃದಯ ತುಂಬಿದ ಆಸೆ ಅಭಿಲಾಷೆ. ನಮ್ಮ ಪುರಸಭೆಯ ಕಾರ್ಮಿಕರು ದಯವಿಟ್ಟು ಎಲ್ಲ ಸಿಬ್ಬಂದಿಗಳು ಸರಿಯೊಟ್ಟಿಗೆ ಒಂದು ಫೋಟೋಕ್ಕಾಗಿ ನಿಲ್ಲಿ. ನಿಮ್ಮ ಎಲ್ಲ ಯೋಜನೆಗಳನ್ನು ಮುಂದಿನ ದಿವಸಗಳಲ್ಲಿ ಕಾರ್ಯ ರೂಪಕ ತರುವಲ್ಲಿ ಶ್ರೀಯುತ ಅಭಿಷೇಕ್ ರವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿಗ ಅನ್ನವ ನೀಡುದ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ, ಚಪ್ಪಾಳೆ 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 ಕಣ್ಣನು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಪೌರ ಕಾರ್ಮಿಕರು ಮತ್ತು ಅದರಲ್ಲಿ ದುಡಿಯುವಂತಹ ಡ್ರೈವರ್ಗಳಿಗೆ ನೀಡುತ್ತಿರುವಂತಹ ಗೌರವ ಸನ್ಮಾನದ ಪೌರ ಕಾರ್ಯಕ್ರಮ ದಿನಾಚರಣೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಅಧ್ಯಕ್ಷನ ವಹಿಸಿದಂತಹ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಗೌರವ ಶ್ರೀಮತಿ ವಾಣಿ ಹುಲಿಯಾರವರೇ, ವೀಣಾ ಹುಲಿಯಾರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಪಿ ಡಿ ಆಗಿರುವಂತಹ ಅಭಿಷೇಕ್ರವರೇ, ತಹಶೀಲ್ದಾರ್ ಆಗಿರುವಂತಹ ಪುಟ್ಟರಾಜ್ರವರೇ, ಕಮಿಷನರ್ ಆಗಿರುವಂತಹ ವಾಣಿ ಆಳ್ವರವರೇ, ಲಯನ್ಸ್ ಕ್ಲಬ್ಬಿನ ಮುಖ್ಯ ಸಾಮಾಜಿಕದಲ್ಲಿ ಸೇವೆ ತಮ್ಮಿಕೊಂಡಂತಹ ಅಧ್ಯಕ್ಷ ಉಷಾ ಪ್ರಭಾಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಅತ್ಯಂತ ಗೌರವಿತರು ಹಿರಿಯರಾಗಿರುವಂತಹ ಬಹುಶಃ ನಮ್ಮ ಈ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಪ್ರತಿಯೊಂದು ಜನಸಾಮಾನ್ಯ ಮತ್ತು ಬಡವರಿಗೆ ತಮ್ಮ ಆ ಶಕ್ತಿದ್ದ ಸಂದರ್ಭದಲ್ಲಿ ಬಾಲಸಾಕ ನೀಡಿದಂತಹ ಮಾಜಿ ಅಧ್ಯಕ್ಷರಾದ ಕುಂಜಮೋನಕ್ಕನವರೇ, ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮುಖಚೇರವರೇ, ಅದೇ ರೀತಿ ವೇದಿಕೆ ಮೇಲಿದ್ದ ಎಲ್ಲ ನಮ್ಮ ಗೌರವದಂಥ ಪೌರ ಕಾರ್ಮಿಕರೇ, ಇವತ್ತಿನ ಪ್ರೀತಿಪೂರ್ವಕ ಗೌರವ ಸ್ವೀಕರಿಸಿದಂಥ ಪೌರ ಕಾರ್ಮಿಕ ಪರವಾಗಿ ಆ ಗೌರವ ಸ್ವೀಕರಿಸಿದಂತಹ ಸನ್ಮಿತ್ರರಾದ ಪ್ರದೀಪ್ ರವರೇ, ಕಂಚಪ್ಪರವರೇ, ಪೌರ ಕಾರ್ಮಿಕರೆಲ್ಲ ನಮ್ಮ ಕುಟುಂಬಸ್ಥರೇ, ಇಲ್ಲಿ ಬಂದಿರುವ ಎಲ್ಲ ನಮ್ಮ ಕೌನ್ಸಿಲರ್ಗಳೇ, ಬಹುಶಃ ಇಲ್ಲಿ ನಮ್ಮ ಮುಂದಿರುವಂಥ ಆಸಿಫ್ ಅವರೇ, ಅಶ್ರಫ್ ಅವರೇ, ಜಬ್ಬಾರ್ ಅವರೇ, ಅದೇ ರೀತಿ ನಮ್ಮ ಕೌನ್ಸಿಲರ್ಗಳಾಗಿರುವಂತಹ ಬಾಜೆಲ್ ಡಿಸೋಜರ್ ಅವರೇ, ಶಹನಾಜ್ ಅವರೇ, ರುಕ್ಯರ್ ಅವರೇ, ಜರೀನರ್ ಅವರೇ, ಅದೇ ರೀತಿ ನಮ್ಮ ಶಶಿಕಲಕ್ಕನವರೇ, ಸಪ್ನರವರೇ, ನಮ್ಮ ಮಾಜಿ ಅಧ್ಯಕ್ಷರಾಗಿರುವಂಥ ಚಿತ್ರಕ್ಕನವರೇ, ನಮ್ಮ ಅಯೂಬ್ ಮತ್ತು ನಮ್ಮ ನಮಿತಾರವರೇ, ಅದೇ ರೀತಿ ರೇಷ್ಮರವರೇ, ದೀಕ್ಷಿತ ಮತ್ತು ಭಾರತಿ ಪ್ರಧಾನದ ಅವಸ್ಥೆ ಭಾರತಿಯವರೇ, ಅದೇ ರೀತಿ ನಮ್ಮ ಜೊತೆ ಅಂತ ಭವಾನಿ ಅಕ್ಕನವರೇ ಮತ್ತು ನಮ್ಮ ಮುಗಲ್ಪಟ್ಟಣದ ನಮ್ಮ ಸದಸ್ಯ ಆಗಿರುವಂತಹ ಮಮತಾ ಅಕ್ಕನವರೇ, ಮುಂದಿರುವ ಎಲ್ಲ ನಗರಸಭೆಯ ಸದಸ್ಯರು, ಬಹುಶಃ ಕ್ರೀಡೆಯಲ್ಲಿ ಭಾಳಷ್ಟು ಹೆಸರು ಪಡೆದಂತಹ ಗೀತಕ್ಕನವರೇ, ಅಸ್ಗರ್ ಅಲಿ ಮತ್ತು ಸನ್ಮಿತ್ರ ಅಂತ ಕೌನ್ಸಿಲರ್ ರವಿ ಅವರೇ, ಎಲ್ಲ ನಮ್ಮ ಸಮಿತಿಯ ಸರ್ವ ಸದಸ್ಯರೇ, ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಅಚ್ಚುಕಟ್ಟಾಗಿ ತಮ್ಮ ಆ ಪ್ರಾರ್ಥನೆ ಮಾಡಿದಂಥ ಸನ್ಮಿತ್ರ ಅಂತ ರವಿ ಅವರೇ, ಅದೇ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ, ಮುಂದಿರುವ ಎಲ್ಲ ಗೌರವದ ಗಣ್ಯ ಅತಿಥಿಗಳೇ, ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಪೌರ ಕಾರ್ಮಿಕ ಕುಟುಂಬಸ್ಥರೇ, ನಮ್ಮ ಸರ್ಕಾರದ ವಿವಿಧ ಸವಲತ್ತು ಪಡ್ಕೊತ ಬಂದೆಲ್ಲ ನಮ್ಮ ಸೋದರರೇ, ನಮ್ಮ ಬೇರೆ ಬೇರೆ ಇಲಾಖೆ ಆಶಾ ಕಾರ್ಯಕರ್ತರಾಗಿ, ಅಂಗನವಾಡಿಯಾಗಿ, ಪೊಲೀಸ್ ಇಲಾಖೆಯಲ್ಲಿ ಮತ್ತು ಇಂಥ ಇಲಾಖೆ ದುಡಿಯುವಂಥ ಎಲ್ಲ ನಮ್ಮ ಸಹಪಾಠಿಗಳೇ ಹಾಗೂ ಬಂಧು ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಬೆಂಗಳೂರಿನಲ್ಲಿ ಇದ್ದೆ, ನಾನು ಹೇಳಿದೆ ಪೌರ ಕಾರ್ಮಿಕರ ದಿನಾಚರಣೆಗೆ ನಾವು ಖಂಡಿತವಾಗಿ ನಾನು ಬರ್ತೇನೆ ಅಂತ ಹೇಳಿಕೊಂಡು ಬಹುಶಃ ಮೊನ್ನೆ ಹೇಳಿದ್ದೇನೆ. ಯಾಕೆಂತ ಹೇಳಿದರೆ ನನಗೆ ಸಮಾಜದ ಅತ್ಯಂತ ಕಟ್ಟಕಡೆ ಮತ್ತು
ಸಮಾಜದಲ್ಲಿ ಇರುವತ್ತು ಒಂದು ಯಾರು ಕೂಡ ಮಾಡಿದ ಕೆಲಸವನ್ನು ನಾವು ಸಮಾಜಕ್ಕೋಸ್ಕರ ಮಾಡ್ತೇವೆ ಹಂಗೆ ಧೈರ್ಯವಾಗಿ ಮುಂದೆ ನಿಂತು ಆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಸಮಾಜಕ್ಕೆ ಮತ್ತು ಈ ಪ್ರದೇಶಕ್ಕೆ ಅದರದಾದ ಗೌರವ ತಂದು ಕೊಟ್ಟಂಥ ಏನಾದರೂ ವರ್ಗ ಇದ್ದರೆ ಅದು ಪೌರ ಕಾರ್ಮಿಕರಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಬಹುಶಃ ಎಲ್ಲ ಪೌರ ಕಾರ್ಮಿಕ ಇವತ್ತು ಅಭಿನಂದಿಸೋದು. ಯಾಕೆಂತ ಹೇಳಿದರೆ ನಿಮ್ಮನ್ನೆಲ್ಲ ಬಹುಶಃ ನಾವು 13-18 ಇದ್ದ ಸಂದರ್ಭದಲ್ಲಿ ನಾವು ಅಲ್ಲೇ ತನಕ ಪರ್ಮನೆಂಟ್ ಅಂತ ಇರಲಿಲ್ಲ. ಫಸ್ಟ್ ಆಗ ಪರ್ಮನೆಂಟ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರ ಸಚಿವ ಸಂಪುಟ ಚರ್ಚೆ ಆಯಿತು. ನಾನು ಹೇಳಿದೆ ಆರೋಗ್ಯ ಇಲಾಖೆಯಲ್ಲಿ ಭಾಳಷ್ಟು ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾರೆ, ನರ್ಸಿನವರು, ಡಾಕ್ಟ್ರುಗಳು, ಸ್ಟಾಫ್ ಅವರನ್ನು ಪರ್ಮನೆಂಟ್ ಮಾಡಬೇಕಂತೇಳಿ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಂಜನೇಯವರು ಇದು ನಮ್ಮ ಸಮಾಜ ಇಲಾಖೆಯಲ್ಲಿ ಭಾಳಷ್ಟು ಜನ ಇವತ್ತು ಕೆಲಸ ಮಾಡ್ತಿದ್ದಾರೆ ಕಾಂಟ್ರಾಕ್ಟ್ ಬೇಸಲ್ಲಿ, ಅವರನ್ನು ಪರ್ಮನೆಂಟ್ ಮಾಡಿ ಕ್ರಮ ಕೈಗೊಳ್ಬೇಕಂತೇಳಿ. PWD ಇಲಾಖೆ, ಎಲ್ಲ ಇಲಾಖೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಮಂತ್ರಿಗಳು ಅವರವರ ಇಲಾಖೆಯ ಬಗ್ಗೆ ಮಾತಾಡಿಕೊಂಡು ಹೇಳಿದಾಗ ಮುಖ್ಯಮಂತ್ರಿ ಒಂದು ಮಾತು ನನಗೆ ಈಗಲೂ ಕೂಡ ನೆನಪಿದೆ. ಯಾರನ್ನು ಕೂಡ ಒಮ್ಮೆಲೆ ಈ ರಾಜ್ಯದಲ್ಲಿ ಪರ್ಮನೆಂಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಏನಾದರೂ ಮಾಡೋದಿದ್ದರೆ ಅದು ಪೌರ ಕಾರ್ಮಿಕರು ಮಾಡಲಿಕ್ಕೆ ಏನು ಬೇಕು ಫಸ್ಟ್ ಅವರನ್ನು ನಾನು ಮಾಡ್ತಂದೇಳಿ ಭಾಳ ಸ್ಪಷ್ಟವಾಗಿಲ್ಲ ಒಂದು ವಿಚಾರ ನನಗೆ ಇರ್ಬೇಕು. ಪೊನ್ನೂರಾಜ್ ಅವರು ಕಾರ್ಯದರ್ಶಿಯಾಗಿದ್ದು, ಅವ್ರನ್ನ ಕರೆಸಿ ಕೂತ್ಕೊಂಡು ಈ ರೀತಿ ಆಗಬೇಕು ಅಂತ ಹೇಳಿ ಇದಕ್ಕೊಂದು ಕಾನೂನು ತಯಾರು ಮಾಡಿ ಅಂತೇಳಿ ಅವತ್ತು ಪ್ರಪ್ರಥಮ ಬಾರಿಗೆ ಇವತ್ತು ಅವರಿಗೆ ಫಸ್ಟ್ ಟೈಮ್ ಭಾಳ ವರ್ಷ ನಂತರ ಅವರನ್ನು ಪೌರ ಕಾರ್ಮಿಕರಾಗಿ ಪರ್ಮನೆಂಟ್ ಮಾಡಿ ಅವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಬಹುಶಃ ಇವತ್ತು ಮೆಡಿಕಲ್, ಫುಡ್, ಹೆಲ್ತ್ ಎಲ್ಲವೂ ಕೂಡ ಕೊಡುವಂಥ ವಿಚಾರ ಕೂಡ ಇವತ್ತಾಯಿತು. ನಾನು ಆಹಾರ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಬಹುಶಃ ಬೇರೆ ಊರಿನ ಬಂದಂಥ ಪೌರ ಇಲ್ಲಿ ದುಡಿಯುವಾಗ ಇವರಿಗೆ ಇಲ್ಲಿ ರೇಷನ್ ಕಾರ್ಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಒಂದು ಎರಡನೇದು ಏನಂತ ಹೇಳಿದರೆ ಯಾರು ಅಲ್ಲಿದ್ದರೆ ಅಲ್ಲಿ ಇವರು ಇಲ್ಲಿ ಕೆಲಸ ಮಾಡುವಾಗ ಪ್ರತಿ ತಿಂಗಳು ಹೋಗಿ ಅಲ್ಲಿ ಊಟಕ್ಕೆ ಅನ್ನ ತೆಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವ್ರು ಯಾರ್ದ ಕೈಯಲ್ಲಿ ಕೊಟ್ಟು ಬರ್ತಾಯಿದ್ರು, ಅವರು ಅದನ್ನು ಅಂಗಡಿಯವರ ಯಾರೋ ಒಬ್ಬ ತೆಕ್ಕೊಂಡೋಗೋದನ್ನು ಉಪಯೋಗ ಮಾಡ್ತಿದ್ರಲ್ಲೇ ಇವತ್ತಿಗೆ ಪ್ರಯೋಜನ ಸಿಗ್ತಾ ಇರಲಿಲ್ಲ. ಈ ವಿಚಾರ ಕೂಡ ಭಾಳಷ್ಟು ಜನ ನನ್ನ ಗಮನಕ್ಕೆ ಹೇಗೆ ಬಂತಂತ ಹೇಳಿದರೆ ಬೆಂಗಳೂರಿನಲ್ಲಿ ಸುಮಾರು 850 ಸ್ಕ್ಯಾವೆಂಜರ್ಸ್ ಇದ್ದಾರೆ ಈ ರೀತಿ ಕುಡಿಯೋರು, ಎಲ್ಲ ಯುವಕರು ಹುಷಾರಿದ್ದಾರೆ. ಅವ್ರನ್ನ ಹಸಿರು ದಳದವ್ರನ್ನ ಕಚೇರಿ ಕರ್ಕೊಂಡು ಬಂದರು. ಇವರು ಇಷ್ಟು ದುಡಿತಾರೆ, ಈ ರೀತಿ ಆಗ್ತದೆ, ಇವರಿಗೊಂದು ನಿಲ್ಲಕ್ಕೆ ಜಾಗ ಎಲ್ಲ ಒಂದು ಸವಲತ್ತು ಕೊಡುವವರಿಂದ ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದಾಗ ಅವತ್ತು ನಾನು ಅಧಿಕಾರಿ ಜೊತೆ ಕೂತ್ಕೊಂಡು ಮಾಡಿ ಇಂಥವರಿಗೆ ಮತ್ತು ಅಲೆಮಾರಿ ಜನಾಂಗಕ್ಕೆ ಈ ರೀತಿಯ ಪೌರ ಕಾರ್ಮಿಕರಿಗೆ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೂಡ ಪ್ರತಿ ತಿಂಗಳಿಗೆ ಸಿಕ್ಕುವಂಥ ಸವಲತ್ತು ಅವ್ರಿಗೆ ಸಿಕ್ಕಬೇಕಂತ ಹೇಳಿ ಆಧಾರ್ ಕಾರ್ಡ್ವಾಗಿ ಆನ್ಲೈನ್ ಮುಖಾಂತರ ಇವತ್ತು ರೇಷನ್ ಕಾರ್ಡ್ ಕೊಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿ ರಸ್ತೆ ಬದಿಲಿದ್ದವನಿಗೆ ಕೂಡ ಇವತ್ತು ರೇಷನ್ ಕಾರ್ಡ್ ಸಿಕ್ಕುವಂಥ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಮಾಡಿ ಅವರಿಗೆ ಕೊಡೋ ಕೆಲಸ ಇವತ್ತು ಮಾಡಿದ್ದೇವೆ. ಯಾರು ಬಹುಶಃ ಅಲ್ಲಿದ್ದು ಇಲ್ಲಿ ರೇಷನ್ ಕಾರ್ಡ್ ಇದೆಯಾ, ಎಲ್ಲಿ ಬೇಕಾ ಒಬ್ಬ ಕರ್ನಾಟಕದವನು ಎಲ್ಲಿ ಅದು ಒಂದು ಕಡೆ ಒಮ್ಮೆ ತಿಂಗಳಿಗೆ ರೇಷನ್ ತೆಗಿಬೋದಂತೇಳಿ ಪೋರ್ಟಬಿಲಿಟಿ ಇಡೀ ದೇಶದಲ್ಲಿ ಮಾಡಿದಂಥ ರಾಜ್ಯ ಇದ್ದರೆ ಅವತ್ತು ಅದು ಕರ್ನಾಟಕ ರಾಜ್ಯ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೂ ಕೂಡ ಬೇರೆ ರಾಜ್ಯದಲ್ಲಿ ಆಗಲಿಲ್ಲ. ಅದಕ್ಕಾಗಿ ಒಂದು ನೇಷನ್ ಒಂದು ಕಾರ್ಡ್ ಆಗಲಿ. ಯಾಕಂತೇಳಿದರೆ ಕರ್ನಾಟಕ ಮಾಡಿದ ರೀತಿಯಲ್ಲೇ ಎಲ್ಲ ರಾಜ್ಯಗಳು ಮಾಡಿದಾಗ ಮತ್ತೆ ಕಂಪ್ಯೂಟರನ್ನು ಕನೆಕ್ಷನ್ ಮಾಡಿದಾಗ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ನಾನು ಅವತ್ತೇ ಇವತ್ತು ಮಾಡಿ ಇವರಿಗೆಲ್ಲರಿಗೂ ಕೂಡ ಇವತ್ತು ರೇಷನ್ ಕಾರ್ಡ್ ಅಲ್ಲಿದ್ದರೂ ಕೂಡ ಇವರಿಗೆ ಸವಲತ್ತು ಸಿಗ್ತದೆ. ಅಲ್ಲಿ ಬೇಡ ಅಂತ ಹೇಳಿದ್ರು ಕೂಡ ನಾನು ಇದೇ ನಿಮ್ಮ ಗ್ರೌಂಡಿನಲ್ಲಿ ಬಹುಶಃ ಎಲ್ಲ ಇದು ನಮ್ಮ ಕುಂಜಮ್ಮನಕ್ಕ, ಮೊಹಮ್ಮದ್ ಮುಕ್ಕಚ್ಚೇರಿ, ಅಕ್ಕ ಎಲ್ಲ ಅಯ್ಯೂಬ್ ಇಲ್ಲೇ ನಿಂತು ಬಹುಶಃ 3,500 ಜನಕ್ಕೆ ಬಹುಶಃ ಇವತ್ತು ಅರ್ಜಿ ಕೊಡಿ 5 ನಿಮಿಷದಲ್ಲಿ ಕಾರ್ಡ್ ತೆಕ್ಕೊಂಡು ಹೋಗಿ ಅಂತ ಇತಿಹಾಸ ನಿರ್ಮಾಣ ಮಾಡಿದಂಥ ಪ್ರದೇಶ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಇವತ್ತು 3 ವರ್ಷ ಆದರೂ ಕೂಡ ಇವತ್ತು ನಮಗೆ ಸಿಗ್ತದೆ. ಅದೇ 3 ನಿಮಿಷದಲ್ಲಿ ಅರ್ಜಿ ಕೊಡಿ ರೇಷನ್ ಕಾರ್ಡ್ ತೆಕ್ಕೊಂಡು ಹೋಗಿ. ನಾನು ಹೇಳಿದೆ ತತ್ಕ್ಷಣ 5 ಜನರ ಕಲ್ಲನ್ನು ನಿಲ್ಲಕ್ಕೆ ಹೋಗಿ ನಾವು 95 ಬಡವರಿಗೆ ಕಷ್ಟ ಆಗಬಾರ್ದು, ಯಾರಿಗೆಲ್ಲ ಬೇಕು ಅವರಿಗೆಲ್ಲ ಕೊಡಿ, ಮತ್ತೆ ಯಾರು ತಪ್ಪು ಅವರು ಹಿಡಿಯುವಂಥ ಕೆಲಸ ನಾವು ಮಾಡೋಂಥ ಅವಕಾಶ ಮಾಡಿಕೊಂಡು, ಯಾಕಂತ ಹೇಳಿದರೆ ಆ ಜನಸಾಮಾನ್ಯರಿಗೆ ಈ ತಿಂಗಳು ಸಿಕ್ಕುವಂಥ ಹಕ್ಕನ್ನು ಕೂಡ ಕೊಡೋದು ನಮ್ಮ ಜವಾಬ್ದಾರಿ. ಅವನಿಗೆ ಈ ತಿಂಗಳು ಸಿಕ್ಕುವಂಥ ಸವಲತ್ತು ಏನಿದೆ ಅದನ್ನು ಮುಟ್ಟಿಸುವಂಥ ಜವಾಬ್ದಾರಿ ಅದು ನಮ್ಮ ಇವತ್ತು ಜವಾಬ್ದಾರಿ ಆಗಿದೆ. ಆ ವರ್ಗದವರಿಗೆ ಅದನ್ನು ತಪ್ಪಿಸುವಂಥ ಕೆಲಸ ಆಗಬಾರ್ದು ಅಂತೇಳಿ ಇಲ್ಲಿ ಬಹುಶಃ ನಾವು ಮಾಡಿ ಇವತ್ತು ಕೊಟ್ಟಂಥ ಇತಿಹಾಸ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮನ್ನೆಲ್ಲ ನಾನು ಇವತ್ತು ಅಭಿನಂದಿಸ್ತೇನೆ. ತಾವೆಲ್ಲ ಕೌನ್ಸಿಲರ್ಗಳು, ನಮ್ಮ ನಗರಸಭೆಯ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲರೂ ಕೂಡ ನೀವು ಉತ್ತಮವಾಗಿ ಕೆಲಸ ಮಾಡ್ತಿದ್ದೀರ ಅಂತ ನಮಗೆ ಇವತ್ತು ಹೆಸರು ಇವತ್ತು ಸಿಕ್ಕಿದೆ. ಇನ್ನೂ ಕೂಡ ನೀವು ಪರಿಪಕ್ವವಾಗುವಂಥ ಕೆಲಸ ನೀವಿಂದ ಆಗಬೇಕು. ನೀವೆಲ್ಲರೂ ಕೂಡ ಬಹುಶಃ ಅಭಿನಂದಿಸಿ ಏನಂತೀರಿ, ಅವತ್ತು ನೀವು ಯಾವುದೇ ಒಂದು ದುಡ್ಡಿಗೆ ಆಸೆಗಾಗಿ ನೀವು ಕಾಯಲಿಲ್ಲ. ನೀವೆಲ್ಲ ಯುವ ಜನಾಂಗಕ್ಕೆ ತಾವು ಇವತ್ತು ಮಾದರಿಯಾಗಿದ್ದೀರಿ. ಅವತ್ತು 2,000 ರೂಪಾಯಿ ಸಂಬಳ ಕೊಟ್ಟಾಗಲೂ ಕೂಡ ತಾವು ಬಂದು ದುಡ್ದಿದ್ದೀರಿ. ನಿಮಗೆ ದುಡಿಮೆ ಬೇಕಂತ ಉದ್ದೇಶದಿಂದ ತಾವು ದುಡ್ದಿದ್ದೀರಿ. ಇವತ್ತು ಅದೇ 2,000 ರೂಪಾಯಿಗೆ ಬಂದು ಸೇರಿದವರು ಇವತ್ತು 30, 35, 40 ಸಾವಿರ ಕೂಡ ಪಡೆಯುವಂಥ ಅವಕಾಶ ಇದ್ದರೆ
ನೀವೆಲ್ಲರಿಗೂ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೆಲ ಯುವಕರು ಡಿಗ್ರಿ ಕಲಿತು ಕೆಲಸ ಹೇಳಿದ ತಕ್ಷಣ ಸಂಬಳ ಉಂಟಂತ ಫಸ್ಟ್ ಕೆಲಸ ನೋಡೋದಲ್ಲ, ಸಂಬಳ ಎಷ್ಟುಂಟು ಕುರ್ಸಿಯಲ್ಲಿದೆ ಅಂತ ಇದನ್ನು ನೋಡೋದಲ್ಲದೆ ಕೆಲಸವನ್ನು ನೋಡೋದು ವಿಚಾರ ಇದು ಕಡಿಮೆ ಆಗಿದೆ. ಆದ ಕಾರಣ ಯಾವುದೇ ಒಂದು ಸಣ್ಣ ಕೆಲಸ ಆದರೂ ಕೂಡ ಸಿಕ್ಕಿದ ತಕ್ಷಣ ಕೆಲಸ ಪ್ರಾರಂಭ ಮಾಡಿ ಭವಿಷ್ಯ ನಿಮ್ಮನ್ನು ಎಲ್ಲಿ ತೆಕ್ಕೊಂಡು ಹೋಗ್ತದೆ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇಡೀ ಸಮಾಜಕ್ಕೆ ಈ ಪೌರ ಕಾರ್ಮಿಕರೇ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ನಿಮಗೆ ಎಲ್ಲ ರೀತಿಯ ಸವಲತ್ತು ಇವತ್ತು ಸಿಗ್ತಾ ಇದೆ. ಬಹುಶಃ ಇವತ್ತು ನಿಮಗೆ ಬೇಕಾಗುವಂಥ ಎಲ್ಲ ಇವತ್ತು ವೇತನ ಸಿಗ್ತಾ ಇದೆ, ಮೆಡಿಕಲ್ ಇದೆ, ಫುಡ್ಡಿಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಇದೆ, ಸಂಕಷ್ಟ ಭತ್ಯೆ ಕೂಡ ಇವತ್ತಿದೆ. ಅದಕ್ಕಾಗಿ ನೀವು ಕೂಡ ಇನ್ನಷ್ಟು ಪರಿಪಕ್ವವಾಗುವಂಥ ಜವಾಬ್ದಾರಿಯನ್ನು ಎಲ್ಲ ನಮ್ಮ ಪೌರ ಕಾರ್ಮಿಕರ ಹತ್ರ ವಹಿಸ್ಕೊಳ್ಬೇಕು. ನಿಮಗೆ ಸಿಕ್ಕಿದ ದುಡ್ಡನ್ನು ಸಂಜೆ ಹೊತ್ತು ಕೂತ್ಕೊಂಡು ಬಾರಲ್ಲಿ ಕೂತ್ಕೊಂಡು ಖರ್ಚು ಮಾಡೋದಲ್ಲ, ಅದನ್ನು ವೇಸ್ಟ್ ಮಾಡೋದಲ್ಲ, ಏನೋ ಕೂತ್ಕೊಂಡು ನೀವು ಬಾಯಿಗೆ ಬಂದಾಗೆ ಅಲ್ಲಿ ಮಾತಾಡೋದಲ್ಲ, ಎಲ್ಲ ಕೇಳಿ ವಾಟ್ಸಪ್ಪಲ್ಲೆಲ್ಲ ಕಳಿಸ್ತಾರೆ. ನಿಮ್ಮ ಪೌರ ಕಾರ್ಮಿಕರು ರೀತಿ ಮಾತಾಡ್ತಾ ಮತ್ತು ಅದು ಆಗ್ತದೆ. ಒಂದಿಬ್ಬರು ಮಾಡೋ ತಪ್ಪಿಗೆ ನಿಮಗೆಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರ್ತದೆ. ಆ ಕೆಲಸ ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಸಿಕ್ಕಿದಂಥ ಸಂಬಳದಲ್ಲಿ ನಿಮ್ಮ ಮಕ್ಕಳ ಮತ್ತು ಮನೆಯವರನ್ನು ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಪೊಲೀಸರ್ ಆಫೀಸರ್ ಆಗಬೇಕು, ಶಾಸಕರಾಗಬೇಕು, ಮಂತ್ರಿ ಆಗಬೇಕು, ಸಭಾಧ್ಯಕ್ಷ ಆಗಬೇಕು. ಅದು ಬಹುಶಃ ನಮ್ಮ ಈ ಸಮಾಜ ಮುಖ್ಯ ಕನಸು ಮತ್ತು ಗುರಿ ಅಂತೇಳಿ ಆ ಒಂದು ಗುರಿಗೆ ಎಲ್ಲರಿಗೂ ನಿಮಗೆ ಸಹಕಾರ ಕೊಡೋ ಕೆಲಸ ಇವತ್ತು ಮಾಡ್ತಾರೆ. ಆದರೆ ದುಶ್ಚಟ ಇವತ್ತು ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಫಸ್ಟ್ ನೀವು ದುಶ್ಚಟವನ್ನು ಬಿಡಬೇಕು. ಆಗ ಮಾತ್ರ ದುಶ್ಚಟ ಸಮಾಜ ಇವತ್ತು ನಿರ್ಮಾಣ ಆಗಲಿಕ್ಕೆ ಇವತ್ತು ಆಗುವಂಥ ಅದು ನೀವು ಭಾಳ ದೃಢವಾಗಿ ಕೆಲಸ ಮಾಡಿದಾಗ ನಿಮ್ಮ ಕೆಲಸ ಒತ್ತಡ ನಮಗೆ ಅರ್ಥ ಆಗ್ತದೆ. ಅದರ ಬಗ್ಗೆ ಬೇರೆ ವಿಚಾರ ಗಮನದಲ್ಲಿಟ್ಟುಕೊಂಡು ನೀವೆಲ್ಲರೂ ಕೂಡ ಆ ಒಂದು ಭವಿಷ್ಯದಾಗ ನಿಮ್ಮ ಆಲೋಚನೆ ಇಟ್ಟುಕೊಂಡು ಮುಂದಕ್ಕೆ ಹೋಗಿ. ಇಲ್ಲದಿದ್ದರೆ ನಿಮಗೇನಿದೆ ಈಗೆಲ್ಲ ಶಕ್ತಿದೆ ಕೆಲಸ ಮಾಡ್ತೀನಿ, 45 ವರ್ಷ ಆಗ ರೋಗ ಬಂದ ಮತ್ತೆ ನಿಮಗೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ನಾವು ಭಾಳಷ್ಟು ಇದನ್ನು ನಾವು ನೋಡ್ತಾ ಇದ್ದೆ. ಅದಕ್ಕಂತ ಅವೆಲ್ಲ ಕರೆಕ್ಟಾಗಿದ್ದುಕೊಂಡು ನಿಮ್ಮ ಕೆಲಸದ ಚೆನ್ನಾಗಿ ಮಾಡ್ತೀರಿ. ಕೆಲಸ ಆದ ನಂತರ ಕೂಡ ಕುಟುಂಬ ಜೊತೆ ಮಕ್ಕಳ ಜೊತೆ ಊರಿಗೆಲ್ಲ ಚೆನ್ನಾಗಿದ್ದುಕೊಂಡು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಎಲ್ಲರಿಗೂ ಕೂಡ ಉಲ್ಲಾಲದ ಪೌರ ಕಾರ್ಮಿಕರಂತ ಹೇಳಿದರೆ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮವಾದ ಪೌರ ಕಾರ್ಮಿಕರೆಂಬ ಹೆಸರು ಪಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಸನ್ಮಾನ, ಈ ಗೌರವ ಮೊಹಮ್ಮದ್ ಮುಕ್ಕಜ್ಜಿ ಎಷ್ಟು ವಯಸ್ಸು? 67 ನಮ್ಮ ಅತ್ಯಂತ ಹಿರಿಯಾದ ಮೊಹಮ್ಮದ್ ಮುಕ್ಕಚೇರಿ ಅವರಿಗೆ. ಅವರು 40 ವರ್ಷ ಆಗಿ ಬಂದು ನಿಮಗೆ ಹಾಡುವುದಿದ್ದರೆ ನಿಮ್ಮ ಮೇಲೆ ವಿಶೇಷ ಪ್ರೀತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರೇ ಅದನ್ನು ಕೂತು ಯಾಕೆ ನಿಮ್ಮ ಅಷ್ಟು ಸರ್ವರಿಗೂ ಕೂಡ ಕಾಳಜಿ ಇದೆ ಅಂತೇಳಿ ಎಲ್ಲರಿಗೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬರು ವರ್ಷ ಅದು ಕೂತ್ಕೊಂಡು ಅವರು ಮನೆಯಲ್ಲಿ ಕೂತ್ಕೊಂಡು ರಾತ್ರಿ ಬರೋದು ಎಲ್ಲ ಕೇಳಿ ಅದನ್ನು ಭಾಳಷ್ಟು ಇಂಪಾಗಿ ಆ ಒಂದು ಆಸಕ್ತಿಯಿಂದ, ಯಾಕೆಂದೇಳಿದರೆ ನಿಮ್ಮ ಮೇಲೆ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಎಲ್ಲರ ಪರವಾಗಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೊಹಮ್ಮದ್ ಮುಖರ್ಜಿ ಅವರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆಯಾ, ಎಲ್ಲ ನಮ್ಮ ಕೌನ್ಸಿಲರ್ಗಳಿಗೆ ನಿಮ್ಮ ಅಧಿಕಾರಿ ಕೂಡ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ ಅಂತ ನಾನು ಹೇಳಲಿಕ್ಕೆ, ನಾವು ಕೂಡ ಅಷ್ಟೇ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಉಳಿಸಿಕೊಂಡು ಚೆನ್ನಾಗಿ ಕೆಲಸ ಮಾಡಿ ಹೋಗುವಂಥ ಅವಕಾಶ ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ನಮ್ಮ ಚಾಲಕರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ನಾನು ನಗರಾಭಿವೃದ್ಧಿ ಸಚಿವನಾಗಿದ್ದ ಸಂದರ್ಭದಲ್ಲಿ 2 ರೆಕಮೆಂಡ್ ಮಾಡಿದ್ದೇನೆ. ಒಂದು ಪೌರ ಕಾರ್ಮಿಕ ಆ ಟೈಮ್ ಆದಾಗ ಒಂದು ಡ್ರೈವರ್ ಮತ್ತೊಂದು ವಾಲ್ಮ್ಯಾನ್, ಯಾರು ನಮ್ಮ ನೀರು ಬಿಡ್ತಾರಲ್ಲ, ಈ ಇಬ್ಬರನ್ನು ಕೂಡ ನಾವು ಪರ್ಮನೆಂಟಾಗಿ ಮಾಡೋ ಜವಾಬ್ದಾರಿ ನಮ್ಮದು. ನಿಮ್ಮಷ್ಟೇ ಕಷ್ಟದ ಕೆಲಸ ಡ್ರೈವರ್ಗಳು ಮಾಡ್ತಾರೆ. ಆದ ಕಾರಣ ಅವರು ಅದೇ ವಾಹನದಲ್ಲಿ ಇರುವವರು. ಸೊ ಅವರಿಗೆ ಕೂಡ ಖಂಡಿತ ಇವತ್ತಲ್ಲ ನಾಳೆ ಖಂಡಿತವಾಗಿಯೂ ನಿಮಗೆ ಆ ಒಂದು ಅವಕಾಶ ಖಂಡಿತವಾಗಿ ಮಾಡ್ತದೆ. ಬಹುಶಃ ನಾವು ಕೂಡ ಸಂಬಂಧಪಟ್ಟ ಸಚಿವರು ಸೂಚಿಸ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹಧನ ಬಹುಶಃ ಡ್ರೈವರ್ನವರಿಗೆ ಕಳೆದ 5-6 ವರ್ಷಗಳಿಂದ ನಿಮ್ಮ ಪ್ರೋತ್ಸಾಹಧನ ಕೊಟ್ಟಿರಲಿಲ್ಲ. ನಿಮಗೆ ಪ್ರತಿ ವರ್ಷ 5-10% ಇನ್ಸೆಂಟಿವ್ಸ್ ಸಿಗಬೇಕು. 4-5 ವರ್ಷಗಳಿಂದ ನಿಮಗೆ ಪ್ರೋತ್ಸಾಹಧನ ಸಿಕ್ಕಿರಲಿಲ್ಲ. ಈ ಸಲ ಎಲ್ಲ ನಗರಸಭೆ ಅಧ್ಯಕ್ಷರ ಕೌನ್ಸಿಲ್ಗಳು ಅಧಿಕಾರಿ ವರ್ಗದವರೆಲ್ಲ ಕೂತ್ಕೊಂಡು ಬಹುಶಃ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಸುಮಾರು 57,000 ರೂಪಾಯಿ ಹೆಚ್ಚುವರಿ ಭತ್ಯೆ ಕೊಡೋ ಮೂಲಕ ಪ್ರತಿಯೊಬ್ಬರಿಗೆ ಇವತ್ತು ಸುಮಾರು 12 ಜನರಿಗೆ 6,84,000 ಇವತ್ತು ಕಮಿಷನರ್ ಮತ್ತು ನಮ್ಮವರೆಲ್ಲ ಬಹುಶಃ ಸೇರಿಕೊಂಡು ತೀರ್ಮಾನ ಮಾಡಿ ನಿಮಗೆ ಕೊಡೋಂಥ ಕೆಲಸ ಇವತ್ತು ಆಗಿದೆ. ಇನ್ನು 54,000 ಒಟ್ಟಿಗೆ ಸಿಕ್ಕಿದ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಅದನ್ನು 50 ಇದ್ದನ್ನು 5 ಲಕ್ಷ ಹೇಗೆ ಮಾಡಬೇಕಂತೇಳಿ ತಾವೆಲ್ಲ ಇವತ್ತು ಆಲೋಚನೆ ಮಾಡಿಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡಿ ಆ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಬಹುಶಃ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಂಥ ನಗರಸಭೆಯ ಎಲ್ಲ ಅಧ್ಯಕ್ಷರಿಗೆ, ಎಲ್ಲ ಸದಸ್ಯರುಗಳಿಗೆ, ಕಮಿಷನರ್ ಅವರಿಗೆ, ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ, ಇಲ್ಲಿ ಸೇರಿರುವ ಎಲ್ಲ ನಮ್ಮ
ಸೋದರಿಗಳನ್ನ ವಿಶೇಷ ಅಭಿನಂದನೆ ಸಲ್ಲಿಸಿ ಅತ್ಯಂತ ಸಂತುಷ್ಟ ಆಗಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನಾವು ಇವತ್ತು ಜನಸಾಮಾನ್ಯರಿಗೆ ಬೇರೆ ಬೇರೆ ಸವಲತ್ತುಗಳು ನಾವು ಇವತ್ತು ಕೊಡ್ತಾ ಇದ್ದೇವೆ. ಆದ ಕಾರಣ ಆ ಒಂದು ಯೋಜನೆ ಕೂಡ ಇವತ್ತು ನಮ್ಮ ವಸತಿ ಯೋಜನೆ ಭಾಳಷ್ಟು ಸಮಯ ಆಯಿತು. ವಸತಿ ವಾಜಪೇಯಿ ನಗರ ವಸತಿ ಯೋಜನೆಯಲ್ಲಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರಾ ಅವ್ರಿಗೆ ಅನುದಾನ ಬರೋ ಸ್ವಲ್ಪ ಸಮಯ ಆಯಿತು. ಇದೀಗ ಬಹುಶಃ 66 ಲಕ್ಷ ರೂಪಾಯಿಯಲ್ಲಿ ಇವತ್ತು ಎಲ್ಲ 55 ಮನೆಗಳಿಗೂ ಕೂಡ ಇವತ್ತು ಪ್ರಥಮ ಹಂತದ ಕಂತನ್ನು ಇವತ್ತು ಬಿಡುಗಡೆ ಮಾಡೋ ಕೆಲಸ ಕೂಡ ಇವತ್ತು ನಾವಿಲ್ಲಿ ಕೊಡ್ತಾ ಇದ್ದೇವೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಗರ ಉತ್ಥಾನದಲ್ಲಿ ಮತ್ತು ನಮ್ಮ ಶೇಕಡ 7.25 ಬೇರೆ ಬೇರೆ ಫಲಾನುಭವಿಗಳಿಗೆ ಅವ್ರಿಗೆ ಅರ್ಹತೆಗೆ ಅನುಗುಣವಾಗಿ ಇವತ್ತು ಸವಲತ್ತು ವಿತರಿಸ್ತೇವೆ. ನಗರಸಭೆ ಕೊಡುವಾಗ ಈ ಊರಲ್ಲಿದ್ದ ಎಲ್ಲ ಅರ್ಜಿದಾರಿಗೆ ಒಮ್ಮೆಲೆ ಕೊಡಲಿಕ್ಕೆ ಆಗೋದಿಲ್ಲ. ಈ ಪ್ರತಿಯೊಂದು ವರ್ಷವೂ ಕೂಡ ಈ ರೀತಿ ಕೊಡಲಿಕ್ಕಿದೆ. ಈ ಸಲ ಸಿಕ್ಕಿದವರು ಸಂತೋಷ ಪಡಬೇಕು, ಸಿಕ್ಕದವರು ಕೂಡ ಅವರ ಪರವಾಗಿ ಸಂತೋಷ ಪಡಬೇಕು. ನಿಮಗೆ ನೆಕ್ಸ್ಟ್ ಇಯರ್ ಕೊಡುವಂಥ ಕೆಲಸ ಇವತ್ತು ಮಾಡೋದು ಅವಕಾಶ ಇವತ್ತು ಆಗ್ತದೆ. ಸೊ ಅದು ಇವತ್ತಲ್ಲ ನಾಳೆ ನಿಮಗೆ ಬಂದೇ ಬರ್ತದೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಒಬ್ಬರು ಸಿಕ್ಕಿದಾಗ ಆ ಸಂತೋಷದಲ್ಲಿ ನಾವು ಪಾಲ್ಗೊಳ್ಳದಿದ್ದಲ್ಲಿ ಇನ್ನೊಬ್ಬರ ಕಷ್ಟದಲ್ಲಿ ನಾವು ಪಾಲ್ಗೊಳ್ಳಲಿಕ್ಕೆ ನಾವು ಇವತ್ತು ಕೂಡ ಇವತ್ತು ಸಾಧ್ಯ ಇಲ್ಲ. ಒಬ್ಬನ ಕಷ್ಟದಲ್ಲಿ ನಾವು ಪಾಲ್ಗೊಳ್ಬೇಕಾದ್ರೆ ಒಬ್ಬನ ಸಂತೋಷದಲ್ಲಿ ಪಾಲ್ಗೊಂಡ ಮನಸ್ಸು ಬಂದರೆ ಮಾತ್ರ ಒಬ್ಬನ ಕಷ್ಟದಲ್ಲಿ ನಮಗೆ ಭಾಗವಹಿಸುವಂಥ ಒಂದು ಮನಸ್ಸು ಕೂಡ ಬರೋಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂತೋಷದಿಂದ ಇರುವಂಥ ವಿಚಾರಕ್ಕೊಂದು ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನ್ನನ್ನು ಈ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ಸಚಿವ ಸಂಪುಟ ಸದಸ್ಯನಾಗಿ ಮಾತ್ರ ಅಲ್ಲ, ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋ ಅವಕಾಶ ತಾವೆಲ್ಲ ಮಾಡಿಕೊಟ್ಟಿದ್ರಿ. ಅತ್ಯುತ್ತಮವಾದ ಕಾನೂನುಬದ್ಧವಾಗಿ ಅತ್ಯುತ್ತಮವಾದ ಕೆಲಸ ಮಾಡಿಕೊಂಡು ಉಲ್ಲಾರ ಕ್ಷೇತ್ರದ ಜನಸಾಮಾನ್ಯರ ಗೌರವವನ್ನು ಉಳಿಸುವಂಥ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ. ಆ ಕೆಲಸ ಮಾಡೋ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಲಹೆ ಸೂಚನೆ ಮಾರ್ಗದರ್ಶನ ನಾನು ಪಡ್ಕೊಳ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗಾಗಲೇ ಯಾವುದೆಲ್ಲ ನಮ್ಮ ರಸ್ತೆ ಮತ್ತು ಕರೆಂಟ್ ಮತ್ತು ನೀರಿಗೆ ಒಂದು ವ್ಯವಸ್ಥೆ ಬೇಕಾ ಆ ಎಲ್ಲ ವ್ಯವಸ್ಥೆ ಬಹುಶಃ ಈ 3 ತಿಂಗಳ ಒಳಗಡೆ ಒಂದು ಹಂತದಲ್ಲಿ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಳ್ಳಾಲಕ್ಕೆ 24 ಗಂಟೆ ಕುಡಿಯೋ ನೀರಿಗೆ ಎಲ್ಲಿ ಪೈಪ್ಲೈನ್ ADB ಇನ್ನೂ ಕೂಡ ಕೊಡಲಿಲ್ಲ. ಆ ಏರಿಯಾಕ್ಕೆ ಪೈಪ್ಲೈನ್ ಮಾಡಲಿಕ್ಕೆ ಬೇಕಾಗಿ ನಮಗೆ ಸುಮಾರು ಎಷ್ಟು ಬೇಕಿದ್ದು ದುಡ್ಡು? ಎಷ್ಟು ನಮ್ಮ ದುಡ್ಡು ಎಷ್ಟು ನೀರಿಗೆ ಇದರಲ್ಲಿ ಅಮೃತ ಯೋಜನೆ ಇದು ಮಾಡಿದ್ದು 85 ಕೋಟಿ ರೂಪಾಯಿಯ ಅನುದಾನವನ್ನು ಬಹುಶಃ ನಾನು ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಮಾತಾಡಿ ಅದು ನಾನು ಆ ಕಡೆ ಬಿಡುಗಡೆ ಮಾಡಿದ್ದೇನೆ. ಇದು ಯಾಕೆ ಅಂತ ಹೇಳಿದರೆ, ಅವತ್ತು ನಾವು ADB ಪೈಪ್ಲೈನ್ ಮಾಡುವಾಗ ತಂದೆಯ ಕಾಲದಲ್ಲಿ 22 ವರ್ಷ ಹಿಂದೆ ಮಾಡಿದ್ದು. ಅದರ ನಂತರ ಎಷ್ಟೋ ಮನೆಗಳು ಬಂದಿದೆ, ಎಷ್ಟೋ ಏರಿಯಾ ಬಂದಿದೆ, ಅಲ್ಲಿನೂ ದೂರ ಪೈಪ್ಲೈನ್ ಆಗಲಿಲ್ಲ. ನಾವು ತುಂಬೆಯಿಂದ ತರುವಂಥ ನೀರು ತರುವ ಸಂದರ್ಭದಲ್ಲಿ ಎಲ್ಲಿಗೆಲ್ಲ ಪೈಪ್ಲೈನ್ ಆಗಲಿಲ್ಲ ಅಲ್ಲಿಗೆಲ್ಲವೂ ಕೂಡ ಪೈಪ್ಲೈನ್ ಮಾಡಲಿಕ್ಕೆ ಬೇಕಾಗಿ ಇವತ್ತು ಹೆಚ್ಚುವರಿಯಾಗಿ ನಾನು ಬಹುಶಃ ಸಭಾಧ್ಯಕ್ಷ ಆದ ನಂತರ ಮಂತ್ರಿಗಳ ಜೊತೆ ಮತ್ತು ಮುಖ್ಯಮಂತ್ರಿ ಮಾತಾಡಿ ಇಲ್ಲಿ 85 ಕೋಟಿ ರೂಪಾಯಿ ಇವತ್ತು ಅನುದಾನವನ್ನು ಈ ಒಂದು ನಗರಸಭೆಗೆ ಮಾತ್ರ 30 ಮತ್ತು 20 ಕೋಟಿ ಸೋಮೇಶ್ವರ ಮತ್ತು ಇದೆಲ್ಲ ಕೂಡ ಬರೀ 3 ತಿಂಗಳಲ್ಲಿ ಇವತ್ತು ಮಾಡಿ ಒಂದು ಪ್ಲ್ಯಾನ್ ಮಾಡಿ ಆಗಿದೆ. ಅದು ಕರೆಂಟಿಗೆ ಸಂಬಂಧಪಟ್ಟಾಗೆ ಉಳ್ಳಾಲ ಕ್ಷೇತ್ರದ ಇಡೀ ಕ್ಷೇತ್ರದವರು ಇನ್ನು 40 ವರ್ಷ ತನಕ ಯಾವುದೇ ಕೂಡ ಎಷ್ಟೇ ಬಿಲ್ಡಿಂಗ್ ಬರಲಿ, ಎಷ್ಟೇ ಫ್ಯಾಕ್ಟ್ರಿ ಬರಲಿ, ಎಷ್ಟೇ ಕಾಲೇಜು ಬರಲಿ, ಎಷ್ಟೇ ಮನೆ ಬರಲಿ, ಕರೆಂಟಿನ ಕೊರತೆ ಆಗೋ ರೀತಿಯಲ್ಲಿ ತೊಕ್ಕೋಟು ಸ್ಟೇಷನ್ನು 110 kV ಸ್ಟೇಷನ್ಗೆ ಕೊಣಾಜೆಯಲ್ಲಿ ಒಂದು ಸಬ್ ಡಿವಿಷನ್ ಮಾಡೋ ಮೂಲಕ, ಕೋಟೆಕಾರಲ್ಲಿ ಸಬ್ ಡಿವಿಷನ್ ಮಾಡೋ ಮೂಲಕ 40 ವರ್ಷ ತನಕ ನಿಮಗೆ ಕರೆಂಟ್ನ ಸಮಸ್ಯೆ ಇಲ್ಲದ ನೋಡೋದು ವಿಚಾರ ಆಗಿದೆ. ರಸ್ತೆಗೆ ಸಂಬಂಧಪಟ್ಟಾಗೆ 90 ವರ್ಷ ರಸ್ತೆ ಇವತ್ತು ಎಲ್ಲ ಆಗಿದೆ. ಒಂದು ನಮ್ಮ ಪ್ಯಾರಿಸ್ಸಿಂದ ನೇರವಾಗಿ ಕೋಡಿಗೆ ಹೋಗುವಂಥ ರಸ್ತೆ, ಅಬ್ಬಕ್ಕ ಸರ್ಕಲ್ನ ಮುಖಚೇರಿಗೆ ಅಭಿವೃದ್ಧಿ ಈ ಪ್ರಮುಖವಾದ ರಸ್ತೆ ಬಿಟ್ಟರೆ ಸಣ್ಣ ಎಲ್ಲ ವಾರ್ಡಿನ ಸಣ್ಣ ಪುಟ್ಟ ಕೆಲವೊಂದು ರಸ್ತೆಗಳಿದೆ. ಅದು ಹಂತವಾಗಿ ಬಗೆಹರಿಸಿಕೊಂಡು ಹೋಗಿ ಇಡೀ ಒಂದು ನಗರಸಭೆ ಒಂದು ಮಾದರಿಯ ನಗರಸಭೆ ಮಾಡೋದು ಇಚ್ಛಾದ ಸಂದರ್ಭದಲ್ಲಿ ಇಷ್ಟೆಲ್ಲ ನಾನು ಬರೀ 3 ತಿಂಗಳಲ್ಲಿ ಮಾಡಬೇಕಾದ್ರೆ ಅದು ನನ್ನ ಪವರ್ ಅಲ್ಲ, ನನಗೆ ಕೊಟ್ಟಂಥ ಮತದಾರ ಮತ್ತು ಮತದ ಪವರ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಕೊಟ್ಟಂಥ ಮತದ ಮೌಲ್ಯ ಎಲ್ಲಿದೆ ಅಂತ ಹೇಳಿದರೆ, ನೀವು ಕೊಟ್ಟ ಮತದ ಮೌಲ್ಯ ನಿಮ್ಮ ಅಭಿವೃದ್ಧಿ ಮಾಡುವಾಗ ನಿಮ್ಮ ಕಣ್ಣ ಮುಂದೆ ಕಾಣ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ಭಾಳಷ್ಟು ನಾನು ಬಹುಶಃ ಇವತ್ತು ನಗರಸಭೆ ಕಮಿಷನರನ್ನು, ಪೌರ ಕಾರ್ಮಿಕರನ್ನು, ನಗರಸಭೆ ಸದಸ್ಯರನ್ನು ಅದೆಲ್ಲ ಅಭಿನಂದಿಸ್ತೇನೆ. ಅಲ್ಲಲ್ಲಿ ಜನ ಬಿಸಾಡಿದರೂ ಕೂಡ ತತ್ಕ್ಷಣ ಈಗ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಇದೆ. ಇದು ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭ ಇಲ್ಲ. ಘನತ್ಯಾಜ್ಯ ಮತ್ತು ಸ್ವಚ್ಛತೆ ಕೆಲಸ ಬರೀ ಅಧಿಕಾರಿಗಳ ಕೌನ್ಸಿಲರ್ಗಳಿಂದ ಆಗುವಂಥ ಕೆಲಸ ಅಲ್ಲ, MLAಗಳಿಂದ ಆಗುವಂಥ ಕೆಲಸ ಅಲ್ಲ. ಎಲ್ಲಿಯ ತನಕ ಜನಸಾಮಾನ್ಯರು ಸಂಪೂರ್ಣವಾದ ಸಹಕಾರ ಕೊಡೋದಿಲ್ವೋ ಈ ಅಲ್ಲಿಯ ತನಕ ಇದು ಆಗಲಿಕ್ಕೆ ಸಾಧ್ಯ. ಚೇಂಜ್ ಆಫ್ ಮೈಂಡ್ ಇಸ್ ಚೇಂಜ್ ಆಫ್ ದಿ ಸಮಾಜ್ ಸೊಸೈಟಿ.
ಮನಸ್ಸು ಬದಲಾವಣೆ ಮಾಡಿದಾಗ ಸಮಾಜ ಬದಲಾವಣೆ ಆಗಲಿಕ್ಕೆ ಮಾತ್ರ ಸಾಧ್ಯವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಪ್ರತಿಯೊಂದು ಮನೆಯವರು ಕೂಡ ಆಲೋಚನೆ ಮಾಡಿಕೊಂಡು ನಾನು ಸ್ವಚ್ಛತೆಗೆ ಸಂಬಂಧಪಟ್ಟ ನಾನು ಸ್ವಲ್ಪ ಜಾಗೃತನಾಗಿರಬೇಕಂತ ಹೇಳಿಕೊಂಡು ಸ್ವಲ್ಪ ಮಟ್ಟಿನ ಸಹಕಾರ ಕೂಡ ಕೆಲಸ ಮಾಡಿ, ನೀವೆಲ್ಲ ಸಹಕಾರ ಮಾಡಿದರೂ ಕೂಡ ಕೆಲವೊಮ್ಮೆ ಅದನ್ನು ಅನುಷ್ಠಾನ ಮಾಡೋದಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಕಷ್ಟ ಆಗಿದೆ ನನಗೆ ಗೊತ್ತಿದೆ. ಇದೆಲ್ಲ ಆಗಬಾರ್ದು ಅಂತ ಹೇಳಿಕೊಂಡು ನಾವು ಈಗಾಗಲೇ ಒಂದು ಮೀಟಿಂಗನ್ನು, ದೊಡ್ಡ ಉನ್ನತ ಮಟ್ಟದ ಮೀಟಿಂಗನ್ನು ನೋಡಿ, ಅದು ಜಿಲ್ಲಾಧಿಕಾರಿಗಳು, PD, ಕಮಿಷನರ್, ತಹಶೀಲ್ದಾರ್, AC, ನಾನು ನಿಮ್ಮ ಕಮಿಷನರ್ಗೆ ಮತ್ತು 4-5 NITK ನಮ್ಮ ಪ್ರಾಜೆಕ್ಟ್ ಮಾಡುವವರು KRECದು ಮತ್ತು ನಮ್ಮ KS ಮತ್ತು ಯಾನಪಾಯ ಸಂಸ್ಥೆಯವರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಒಂದು ಕಡೆ ಜಾಗ ನಿಗದಿಪಡಿಸಿಕೊಂಡು ಅಲ್ಲಿಗೆ ಒಂದು ಮಾದರಿಯಾದ ಅತ್ಯುತ್ತಮವಾದ ಪರಿಸರ ಪ್ರೇಮಿಯಾದ ಘನತ್ಯಾಜ್ಯ ಘಟಕವನ್ನು ಮಾಡಿ ಸಂಪೂರ್ಣವಾಗಿ ಇದನ್ನು ಅತ್ಯುತ್ತಮವಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಕಾರ್ಯಯೋಜನೆ ಈಗಾಗಲೇ ಪ್ರಾರಂಭ ಇವತ್ತು ಆಗ್ತಾ ಇದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಹಾಸ್ಪಿಟಲ್ಗೆ ಸಂಬಂಧಪಟ್ಟಾಗೆ ಹಿಂದೆಗಿಂತ ಡಬಲ್ ಇವತ್ತೆಲ್ಲ ಡಾಕ್ಟರ್ಗಳಿದ್ದಾರೆ, ಎಲ್ಲ ರೀತಿಯ ಸವಲತ್ತುಗಳಿದೆ, ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಅದೇ ಈಗ ಆಸ್ಪತ್ರೆಯಲ್ಲಿ ನಾವು 10 ಬೆಡ್ಡಿನ ಉಚಿತವಾದ ಡಯಾಲಿಸಿಸ್ ಕೇಂದ್ರ ಕೂಡ ಸದ್ಯದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಈ ಪ್ರದೇಶದ ಅಭಿವೃದ್ಧಿಗೆ ಸಂದರ್ಭದಲ್ಲಿ ಉಳ್ಳಾಲಕ್ಕೆ ವಿಶೇಷವಾದ ಗೌರವ ಮತ್ತು ಕೀರ್ತಿ ತರುವಂಥ ಸಂದರ್ಭದಲ್ಲಿ ಬಹುಶಃ ನೀವೆಲ್ಲರೂ ಕೂಡ ವಿಶೇಷವಾದ ಸಹಕಾರದಕ್ಕೆ ಪ್ರತಿಯೊಬ್ಬರು ಕೂಡ ಕೊಡಬೇಕಂತ ಎಲ್ಲರಿಗೂ ಕೂಡ ನಾನು ವಿಶೇಷವಾದ ಗೌರವ ಕೆಲಸ ತಾವೆಲ್ಲ ಪ್ರತಿಯೊಂದು ಮನೆಯವರು ಕೂಡ ಸಹಕಾರ ಕೊಡುವಂಥ ಕೆಲಸ ಇವತ್ತು ಆಗಬೇಕು. ಉಳ್ಳಾಲ ಪ್ರದೇಶಕ್ಕೆ ಸಿಕ್ಕುವಂಥ ಗೌರವ ಅದು ಇಡೀ ಪ್ರತಿಯೊಂದು ಮನೆಯವರಿಗೂ ಸಿಕ್ಕುವಂಥ ಗೌರವ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಪ್ರತಿಯೊಬ್ಬರಿಗೂ ತಮ್ಮ ಭಾಗವಹಿಸಬೇಕು, ತೊಡಗಿಕೊಳ್ಬೇಕು, ನಿಮ್ಮ ಸಲಹೆ ಸೂಚನೆ ಇವತ್ತು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಈ ರೀತಿ ಒಂದು ಅತ್ಯುತ್ತಮವಾದ ಅಭಿವೃದ್ಧಿಯ ಪ್ರದೇಶ ಇವತ್ತು ನಿರ್ಮಾಣ ಮಾಡುವಂಥ ಅವಕಾಶ ಆಗಲಿ. ಭಾಳಷ್ಟು ಹಿರಿಯರು, ಉಳ್ಳಾಲ ಹಿರಿಯರು, ಎಲ್ಲ ಜಾತಿ ಎಲ್ಲ ವರ್ಗದವರು, ಬಹುಶಃ ಇವತ್ತು ನಮ್ಮಲ್ಲಿ ಉದಾಹರಣೆಗೆ 2 ಇಲ್ಲಿದ್ದಾರೆ, ಭಾಳಷ್ಟು ಜನ ಇವತ್ತು ಮೇಲಕ್ಕೆ ವೇದಿಕೆ ಬರೋದವರಿದ್ದಾರೆ, ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರಿದ್ದಾರೆ. ಅವರು ಉಳ್ಳಾಲದ ಸೌಹಾರ್ದತೆಗೆ, ಪ್ರೀತಿಗೆ, ಸಂಸ್ಕಾರಕ್ಕೆ ಕೊಟ್ಟಂಥ ದೊಡ್ಡ ಮಟ್ಟದ ಕೊಡುಗೆ ನಾವು ಯಾವಾಗಲೂ ಕೂಡ ಯುವ ಜನಾಂಗ ಇವತ್ತು ಅರ್ಥ ಮಾಡಿಕೊಳ್ಬೇಕಂತ ಮತ್ತು ಅದನ್ನು ಸ್ಮರಿಸಿಕೊಳ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸವಲತ್ತಿಲ್ಲದ ಸಂದರ್ಭದಲ್ಲಿ ಇವತ್ತು ನಮಗೆ ಬೇಕಾದ ಮೂಲದೋಷ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಅವ್ರು ಶಕ್ತಿ ಮೀರಿ ದುಡಿದು ಇದನ್ನು ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ನಾನು ಇವತ್ತು ಹೆಚ್ಚಿಸುವಂಥದ್ದು. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯತೆಗೆ ನಾನು ಇವತ್ತು ಸಲ್ಲಿಸಿ, ಬಹುಶಃ ಸರ್ಕಾರ 2,000 ರೂಪಾಯಿ ಎಲ್ಲ ಮಹಿಳೆಯರಿಗೆ ಬಹುಶಃ ಇವತ್ತು ಕೊಡ್ತಾ ಅಂತ ಕೂಡ ಇವತ್ತು ಹೇಳಿದ್ದಾರೆ. ಅದಕ್ಕಾಗಿ ಬಹುತೇಕ ಜನರಿಗೆಲ್ಲ ಕೂಡ ಬಂದಿದೆ. ಕೆಲವರಿಗೆ ಕೆಲವೊಂದು ಟೆಕ್ನಿಕಲ್ ಕಾರಣದಿಂದ ಕೆಲವರಿಗೆ ಬರಲಿಲ್ಲ. ಯಾರಿಗೆ ಬರಲಿಲ್ಲ ಅವ್ರಿಗೆಲ್ಲ ದುಡ್ಡನ್ನು ಒಟ್ಟಿಗೆ ದುಡ್ಡು ಕಳಿಸ್ತೇವೆ ಅಂತೇಳಿ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 3 ತಿಂಗಳು ಬಾಕಿ ಆದರೆ 3 ತಿಂಗಳು ಒಟ್ಟಿಗೆ ಕೊಡ್ತೇವೆ ಅಂತೇಳಿ. ಅದಕ್ಕಾಗಿ ನಾನು ಈಗಲೇ ಜಿಲ್ಲಾಧಿಕಾರಿಗೆ ಮತ್ತು ನಾನು ಹೇಳ್ತಾ ಇದ್ದೇನೆ, ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಅಥವಾ ನಿಮ್ಮ ತಾಲೂಕು ಮಟ್ಟದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಆಫೀಸರ್ದು ವಾಟ್ಸಪ್ ನಂಬರ್ ಇವತ್ತು ಪಬ್ಲಿಕ್ಕಿಗೆ ಕೊಡಬೇಕು. ಯಾರಿಗೆ ಅದು ತಿಂಗಳಿಗೆ ಅದು ಬರಲಿಲ್ಲ ಅಂತ ಹೇಳಿದರೆ ಅವರ ಆಧಾರ್ ಕಾರ್ಡ್ ಮತ್ತು ಅಡ್ರೆಸ್ ಅವರು ವಾಟ್ಸಪ್ ಮಾಡಿದರೆ ಅದು ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನು ಚರ್ಚೆ ಮಾಡಿಕೊಂಡು ಅವರಿಗೆ ಮುಂದಿನ ತಿಂಗಳು ಬರುವಾಗ ಮಾಡಿದರೆ 1 ತಿಂಗಳು ಎಲ್ಲ ಸಮಸ್ಯೆ ಕೂಡ ಆಗ್ತದೆ. ನಮ್ಮ ಹತ್ರ ಡೇಟಾ ಬೇಕಾ, 1 ವರ್ಷ ಈ ತಿಂಗಳಲ್ಲಿ ಎಷ್ಟು ಜನಕ್ಕೆ ಬರಲಿಲ್ಲ, ಎಷ್ಟು ಜನಕ್ಕೆ ಬರಬೇಕು ಅಂತ ಹೇಳಿಕೊಂಡು ನಮ್ಮ ಹತ್ರ ಡೇಟಾ ಇನ್ನೂ ಕೂಡ ಇಲ್ಲ. ಡೇಟಾ ಇಲ್ಲದಿದ್ದರೆ ನಮಗೆ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗೋದಿಲ್ಲ. ನಗರಸಭೆಯಲ್ಲಿ ಒಬ್ಬರು ಅಧಿಕಾರಿಯನ್ನು ಒಂದು ವಾಟ್ಸಪ್ ನಂಬರ್ ಕೊಟ್ಟು ಎಲ್ಲ ಗ್ರಾಮ 1 ತಿಂಗಳಲ್ಲಿ ಎಲ್ಲೋ ಕೂಡ ನಮ್ಮ ಕೈಗೆ ಒಂದು ಬಿಡ್ತದೆ, ಯಾರ್ಯಾರು ಬರಲಿಲ್ಲ ಅಂತೇಳಿ. ಮತ್ತು ಅದಕ್ಕೊಂದು ಸಾರ್ಟ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ತಿಂಗಳಿಂದ ಕೊಡುವಂಥ ವ್ಯವಸ್ಥೆ ಇವತ್ತು ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಾವೆಲ್ಲ ಒಂದು ನೋಡಲ್ ಅಧಿಕಾರಿಯನ್ನು ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿಗೆ ಮತ್ತು ಹೋಬಳಿ ಮಟ್ಟಕ್ಕೆ ನಾವು ಅದನ್ನು ತೊಡಗಿಸಿಕೊಳ್ತೇವೆ ಅಂತ ಹೇಳಲಿಕ್ಕೆ ಬಯಸಿ, ಅದು ನಿಮಗೆ ಮಾಹಿತಿ ಬಂದಾಗ ತತ್ಕ್ಷಣ ಯಾರಿಗೆ ಸಿಕ್ಕಲಿಲ್ಲ ಆ ಮಾಹಿತಿ ಕೊಡಿ, ಅಥವಾ ನಿಮ್ಮ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತಿಗೆ, ನಗರಸಭೆಗೆ, ಅಧಿಕಾರಿಗಳಿಗೆ, ಸದಸ್ಯರಿಗೆ ಕೂಡ ಆ ಮಾಹಿತಿ ಕೊಡಿ. ನಿಮಗೆ ಯಾರಾದರೂ ಬಂದು ಕೊಟ್ಟಾಗ ಸದಸ್ಯರುಗಳಿಗೆ, ಅಧಿಕಾರಿಗಳಿಗೆ ಅವರನ್ನು ದೂರ ಕಳಿಸಬೇಡಿ. ಅವರ ಹೆಸರು ಕೇಳಿ, ಅವರ ಆಧಾರ್ ನಂಬರ್ ಕೇಳಿ, ಅವರ ವಾಟ್ಸಪ್ಪಲ್ಲಿ ಮಾಹಿತಿ ಪಡ್ಕೊಂಡು ನೇರವಾಗಿ ತಹಶೀಲ್ದಾರ್ಗೆ ಅಥವಾ ಕಮಿಷನರ್ಗೆ ಒಂದು ಮೆಸೇಜ್ ಆಗಿ ಇಂಥವ್ರಿಗೆ ಸಿಕ್ಕಲಿಲ್ಲ ಬೇಗ ಕೊಡಿ ಅಂತ ಮತ್ತೆ ಕೆಲಸವನ್ನು ಮಾಡಿಕೊಂಡು ಅದನ್ನು ಹೋಗ್ತಾರೆ. ಮತ್ತು ಅದು ಆಗದಿದ್ದರೆ ನನ್ನ ಗಮನಕ್ಕೆ ತರುವಂಥ ಕೆಲಸ ತಾವೆಲ್ಲ ಮಾಡಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಾನು ಬೇಡಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ವಿಧಾನಸಭೆ ಆಗುವಾಗ ನೀವೆಲ್ಲ ಕೌನ್ಸಿಲರ್ಗಳು, ಹಿರಿಯರು ಇವರೆಲ್ಲ ಕೂಡ ಬರುವಂಥ ಅವಕಾಶಕ್ಕೂ ನಾನು ಮಾಡಿ ಅದಕ್ಕೊಂದು ವ್ಯವಸ್ಥೆ ಕೂಡ ನಾನು ಇವತ್ತು ಮಾಡುತ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ
ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ಬೇರೆ ಬೇರೆ ಸವಲತ್ತುಗಳು ತಾವೆಲ್ಲರೂ ಕೂಡ ಇವತ್ತು ಪಡ್ಕೊಂಡು ಬಹಳ ಸಂತೋಷ ಹೋಗುವಂಥ ಅವಕಾಶ ಆಗಲಿ. ಏನು ನಿಮಗೆ ಇವತ್ತು ಸ್ವಸಹಾಯ ಸಂಘಗಳಿಗೆ ಇವತ್ತು 17 ಲಕ್ಷ ರೂಪಾಯಿ ಸಾಲವನ್ನು ಇವತ್ತು ಕೊಡ್ತಾ ಇದೆ. ಒಂದು ಸ್ವಸಹಾಯ ಸಂಘಕ್ಕೆ 5 ಲಕ್ಷವ 5.5 ಲಕ್ಷ, ಒಂದು ಸ್ವಸಹಾಯ ಸಂಘದವರಿಗೆ 5.5 ಲಕ್ಷ ಕೊಡ್ತಾರೆ. ಇದನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಮಾಡುವಂಥ ಪ್ರಯತ್ನವನ್ನೆಲ್ಲ ಕೂಡ ಇವತ್ತು ಮಾಡಬೇಕು. 25,000 ಕೊಟ್ಟರೆ ಅದೇ 25,000 ನಾವು ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಆ ಇದರಲ್ಲಿ. ಆದ ಕಾರಣ ನಿಮಗೆ ತಿಂಗಳಿಗೆ 2,000 ರೂಪಾಯಿ ಸಿಕ್ಕಿದ್ರೆ ಅದನ್ನು ಖರ್ಚು ಮಾಡಲಿಕ್ಕೆಲ್ಲ. ತಿಂಗಳಿಗೆ 2,000 ರೂಪಾಯಿ ಏನಂತ ಹೇಳಿದರೆ ಆ 2,000 ರೂಪಾಯಿ ತೆಗೆದು ಅದನ್ನು 4,000 ಏನು ಮಾಡಬೇಕು, 4,000 ನೆಕ್ಸ್ಟ್ ಅದನ್ನು 8,000 ಹೇಗೆ ಮಾಡಬೇಕು, 8 ಇದ್ದನ್ನು 16 ಇಡಬೇಕಂತ ನೀವು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಉಪಯೋಗ ಮಾಡುವಂಥ ಕೆಲಸ ಇವತ್ತು ಆಗಬೇಕು. ಅತ್ಯಂತ ದೊಡ್ಡ ಶ್ರೀಮಂತರಿದ್ದಾರೆ ಬೆಂಗಳೂರಿನಲ್ಲಿ, ಅತ್ಯಂತ ದೊಡ್ಡರು, ಎಷ್ಟೋ 100 ಕೋಟಿ. ಅವ್ರದ್ದು ನಾನು ಕೇಳಿದೆ ನೀವು ಮೇಲೆ ಬಂದದ್ದು ಹೇಗೆ ಅಂತೇಳಿ. ಅವ್ರು ನನಗೆ ಫಸ್ಟ್ ಹೇಳಿದರು, ನಾನು ಫಸ್ಟಿಗೆ ಒಂದು 8,000 ರೂಪಾಯಿಯ ಒಂದು ಯೋಜನೆ ತಗೊಂಡೆ. ಆ 8,000 ರೂಪಾಯಿ ಯೋಜನೆಯಲ್ಲಿ ನನಗೆ 2,000 ರೂಪಾಯಿ ಲಾಭ ಬಂತು. ನೆಕ್ಸ್ಟ್ ನಾನು 26,000 ರೂಪಾಯಿಯ ಒಂದು ಯೋಜನೆ ತಗೊಂಡೆ. 26,000 ರೂಪಾಯಿಯಲ್ಲಿ ನನಗೆ 8,000 ರೂಪಾಯಿ ಲಾಭ ಬಂತು. ಮತ್ತು 3.5 ಲಕ್ಷ, ಮತ್ತು 10.5 ಲಕ್ಷ, ಮತ್ತು 25 ಲಕ್ಷ ತಗೊಂಡು ಈಗ ಕೋಟಿ ಕಟ್ಟಲೆ ಇವತ್ತು ಬಹುಶಃ ಅವರ ವ್ಯಾಪಾರವು ನಡೀತಾ ಇದೆ. 100 ಕೋಟಿ ಟ್ಯಾಕ್ಸ್ ಕೂಡ ಇವತ್ತು ಕಟ್ತಾ ಇವತ್ತು ಇದ್ದಾರೆ. ಸೊ ಎಲ್ಲದೂ ಕೂಡ ದೇಶದಲ್ಲಿ ಸಾಧ್ಯತೆ ಇದೆ ಅಂತೇಳಿ ತೋರಿಸಲು ಹಲವಾರು ಉದಾಹರಣೆಗಳಿದೆ. ನಾವು ನಮ್ಮ ಮನಸ್ಸನ್ನು ನಾವು ಮಾಡಬೇಕು. ಅದಕ್ಕಾಗಿ ನೀವು ಇವತ್ತಿನಲ್ಲೇ ಕೂತ್ಕೊಂಡು 2,000 ಡಬಲ್ ಹೇಗೆ ಮಾಡೋದು ಅಂತ ಹೇಳಿಕೊಂಡು ಆಲೋಚನೆ ಮಾಡಿ. ಇನ್ನು ಡಬಲ್ ಮಾಡುವಂತ ಹೇಳುವಾಗ ನಾನು ನಿಮಗೆ 500 ರೂಪಾಯಿ ಜಾಸ್ತಿ ಕೊಟ್ಟು ನನಗೆ ಕೊಡಿ ಅಂತ ದಯವಿಟ್ಟು ಕೊಡಬೇಡಿ. ಮತ್ತು ನಿಮ್ಮ ದುಡ್ಡಿನಿಂದ ನೀವು ಓಡುವಂಥ ಪರಿಸ್ಥಿತಿ ಬರ್ತದೆ. ಆ ಕೆಲಸಕ್ಕೆ ಒಂದು ಹೋಗ್ಬೇಕು. ನೀವೇನಾದರೂ ವ್ಯಾಪಾರ ಮಾಡಿಕೊಂಡು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೊರತು ನೀವು ನನಗೆ ಕೊಡು ತಿಂಗಳಿಗೆ 500 ರೂಪಾಯಿ ಜಾಸ್ತಿ ಕೊಡೋದು ಅಂತ ಹೇಳಿದರೆ ಅವನಿಲ್ಲ, ನಿಮ್ಮ ದುಡ್ಡು ಇಲ್ಲ ಅದ್ರ ಜೊತೆ. ಅದಕ್ಕೆ ಎಲ್ಲಿ ಕೂಡ ಅದೊಂದು ಕೊಡಲಿಕ್ಕೆ ನೀವು ಹೋಗಬೇಡಿ. ಆದ ಕಾರಣ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಸಮೃದ್ಧಿಯ ಒಂದು ಜೀವನ ಸಾಗಿಸುವ ಅವಕಾಶನ ಮಾಡಿಕೊಂಡು ಸೌಹಾರ್ದತೆ ಒಂದು ಪ್ರದೇಶ, ಸೌಹಾರ್ದತೆ, ಉಲ್ಲಾಲ ಮತ್ತು ಎಲ್ಲ ದೇಶ ಮತ್ತು ಅಂಥದ ಆಕರ್ಷಿಸುವಂಥ ಪ್ರದೇಶವಾಗಿ ಇವತ್ತು ಈ ಒಂದು ಉಲ್ಲಾಲ ಪ್ರದೇಶ ಹೊರಬರಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನಗೆ ಸ್ವಲ್ಪ ಬೇಗ ಹೋಗಲಿಕ್ಕೆ ಅನುಮತಿ ಕೊಡಬೇಕಂತ ನಾನಿವತ್ತು ಕೇಳಿಕೊಂಡು ಸರ್ಕಿಟ್ ಬಹಳಷ್ಟು ಜನ ಕಾಯ್ತಿದ್ದಾರೆ. ನಾನು ನೇರ ಬೆಂಗಳೂರಿಂದ ಬೆಳಿಗ್ಗೆ 4 ಗಂಟೆಗೆ ಎದ್ದು ಈ ಕಡೆ ಬಂದಿದ್ದೇನೆ. ಬಂದಾಗ ಮನೆಯಲ್ಲಿ ಬಾಕಿ, ಆದ ಕಾರಣ ಸರ್ಕಿರ 9:30 ಗಂಟೆ ಬರ್ತಂತ ಅಂತ ಹೇಳಿ ಅಲ್ಲಿ ಹೋಗಿ ಇಲ್ಲಿ ಬರಬೇಕಿತ್ತು. ಮನೇಲಿ ಬಾಕಿ ಟೈಮ್ ಓದಿದ್ರೆ ಗೊತ್ತಾದ ಕಾರಣ ನೇರ ಇಲ್ಲಿ ಲೇಟ್ ಆಗೋದು ಬೇಡ ಅಂತೇಳಿ ಬಂದು ಇಲ್ಲಿ ಹೋಗೋ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನನಗೆಲ್ಲ ಬೇಗ ಹೋಗಿ ಅನುಮತಿ ಕೊಡಬೇಕಂತ ಹೇಳಿಕೊಳ್ತಾ, ಇದರಲ್ಲಿ ಏನಾದರೂ ನಿಮ್ಗೆ ಹೆಚ್ಚು ಕಮ್ಮಿ ಬಂದರೆ ದಯವಿಟ್ಟು ಅಧಿಕಾರಿಗಳು ನಮಗೆ ತನ್ನಿ, ಅದನ್ನು ನಾವು ಮುಂದೆ ಸರಿಪಡಿಸಿಕೊಂಡು ಹೋಗ್ತೇನೆ ಅಂತ ಕೂಡ ನಾನು ಹೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರದಿಂದ ಮತ್ತು ನಗರಸಭೆಯ ಸಿಬ್ಬಂದಿಗಳ ಸಹಕಾರದಿಂದ ಪೌರ ಕಾರ್ಮಿಕರಿಗೆ ಇಲ್ಲಿಯ ತನಕ ಇಷ್ಟೊಂದು ವಿಜೃಂಭಣೆಯಿಂದ ಬಹಳಷ್ಟು ಉತ್ಸಾಹದಿಂದ ಮತ್ತು ಅವರ ಮೇಲೆ ಅಭಿಮಾನವಿಟ್ಟು ಮಾಡಿದಂತಹ ಒಂದು ಉತ್ತಮ ನಿದರ್ಶನವನ್ನು ನಾವು ಇವತ್ತು ಕಾಣಲು ಸಾಧ್ಯವಾಯಿತು. ಖಂಡಿತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಪೌರಾಯುಕ್ತರು, ಅವರ ಸಿಬ್ಬಂದಿ ವರ್ಗ ಮತ್ತು ನಮ್ಮ ನಗರಸಭೆ ಎಲ್ಲ ಸದಸ್ಯರುಗಳ ಪ್ರಯತ್ನಕ್ಕೆ ನಾವೊಂದು ಸೆಲ್ಯೂಟನ್ನು ಹೊಡಲೇಬೇಕಾಗ್ತದೆ. ಅದೇ ರೀತಿ ಆರೋಗ್ಯ ಅಧಿಕಾರಿ ಮತ್ತು ಚಂದ್ರಹಾಸ್ರವರ ಶ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮರೆಯಬಾರದು. ರವಿಯನ್ನು ಕಾಣ್ತಾ ಇಲ್ಲ, ರವಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಪೌರಾಯುಕ್ತರಿಗೆ ಅನುವು ಮಾಡಿಕೊಡ್ತೇನೆ. ವೇತನರಾದವರಿಗೆ ಬಹುಮಾನವನ್ನು ಕೊಡಲಿಕ್ಕಿದೆ. ಅದರಲ್ಲಿ ದಯವಿಟ್ಟು ಎಲ್ಲ ನಮ್ಮ ಪೌರ ಕಾರ್ಮಿಕರು ನಿಮ್ಮ ಹೆಸರನ್ನು ವಾಚಿಸಿದಾಗ ಕೂಡಲೇ ಬಂದು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು. ನಮ್ಮಲ್ಲಿ ದಯವಿಟ್ಟು ಶ್ರಮಿಸಬೇಕು. ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ಚಿತ್ರಾ ಮೇಡಮ್ ಅವರವರು ಕೂಡ ಇದ್ದಾರೆ. ಅವರವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ದಯವಿಟ್ಟು ಶ್ರಮಿಸಬೇಕು ಚಿತ್ರಾರವರೇ. ಗಂಡಸರು ಮತ್ತು ಹೆಂಗಸರು 2 ವಿಭಾಗದಲ್ಲೂ ಸ್ಪರ್ಧೆಗಳು ನಡೆದಿದೆ. ಪ್ರಥಮವಾಗಿ ಗಂಡಸರ ವಿಭಾಗದಲ್ಲಿ ಮಡಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಅಂಜನಪ್ಪ ಎಚ್.
ಅಂಜನಪ್ಪ ಎಚ್ ದಯವಿಟ್ಟು ಬಂದು ಬಹುಮಾನವನ್ನು ತೆಗೆದುಕೊಳ್ಬೇಕು. ಅದೇ ರೀತಿಯಲ್ಲಿ ಸಂಗೀತ ಕುರ್ಚಿ ಮ್ಯೂಸಿಕಲ್ ಚೇರ್ ಗಂಡಸರಿಗಾಗಿ ಮಾಡಿದ್ದು ಪ್ರಥಮ ಉಚ್ಚಂಗಪ್ಪ ಪ್ರಥಮ, ಫಸ್ಟ್ ಉಚ್ಚಂಗಪ್ಪ, ಸೆಕೆಂಡ್ ಅಜಯ್, ಥರ್ಡ್ ಚೌಡಪ್ಪ. ಅಜಯ್ ಸೆಕೆಂಡ್, ಥರ್ಡ್ ಚೌಡಪ್ಪ. ಅದೇ ರೀತಿಯಲ್ಲಿ ಮ್ಯೂಸಿಕಲ್ ಚೇರ್ ಹೆಂಗಸರಿಗಾಗಿ ಮಾಡಿದಂಥ ಮ್ಯೂಸಿಕಲ್ ಚೇರ್ ಪ್ರಥಮ ಮೈಲಕ್ಕ, ದ್ವಿತೀಯ ಮಂಜಮ್ಮ, ತೃತೀಯ ಭಾಗ್ಯಮ್ಮ. ನೆಕ್ಸ್ಟ್ ನಿಂಬೆಹಣ್ಣು ಮತ್ತು ಚಮಚ ಗಂಡಸರು ಪ್ರಥಮ ಸಿದ್ದಪ್ಪ ಪ್ರಥಮ, ದ್ವಿತೀಯ ಸಂತೋಷ್ ನಾಯಕ್, ತೃತೀಯ ಸಾರ್ಥಿ ಹನುಮಂತ. ಸಿದ್ದಪ್ಪ, ಸಂತೋಷ್ ನಾಯಕ್, ಸಾರ್ಥಿ ಹನುಮಂತ. ಅವರಲ್ಲಿ ನಿಂಬೆಹಣ್ಣು ಮತ್ತು ಚಮಚ ಹೆಂಗಸರಿಗಾಗಿ ಮಾಡಿದ್ದು ಪ್ರಥಮ ಸೌಮ್ಯ ಸರಿ, ದ್ವಿತೀಯ ಮಂಜಮ್ಮ, ತೃತೀಯ ಭಾಗ್ಯಮ್ಮ. ಸರ್ ಅಲ್ಲಿ ಸ್ವಲ್ಪ ಜಾಗ ಬೇಡಿ ಸರ್. ಗೋಣಿಚೀಲ ಓಟ ಗಂಡಸರಿಗೆ ಪ್ರಥಮ ದುರ್ಗೇಶ್. ತಡವಾಗಿದೆ, ಬೇಗ ತೆಗೆದು ಕೆಳಗೆ ಬರುವಂಥ ಒಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದು ಪ್ಲೀಸ್. ಹೆಸರು ಕರೆದ ಕೂಡಲೇ ಬಂದು ಬಿಡಿ. ಗೋಣಿಚೀಲ ಓಟ ಗಂಡಸರಿಗೆ ಪ್ರಥಮ ದುರ್ಗೇಶ್, ದ್ವಿತೀಯ ಅಜಯ್, ತೃತೀಯ ಸಿದ್ದಪ್ಪ. ಗೋಣಿಚೀಲ ಓಟ ಹೆಂಗಸರಿಗೆ ಪ್ರಥಮ ಮಾಲಾಶ್ರೀ, ದ್ವಿತೀಯ ಸೌಮ್ಯ, ತೃತೀಯ ಜ್ಯೋತಿ. ಮಾಲಾಶ್ರೀ, ಸೌಮ್ಯ, ಜ್ಯೋತಿ. ಗೋಣಿಚೀಲ ಓಟ ಮಾಲಾಶ್ರೀ, ಸೌಮ್ಯ, ಜ್ಯೋತಿ. ಶಾರ್ಟ್ ಪುಟ್ ಈ ಕಡೆಯಿಂದ ಬನ್ನಿ, ಇವರು ನಮ್ಮ ಪೌರ ಕಾರ್ಮಿಕರು. ಈ ಕಡೆಯಿಂದ ಪ್ರೈಸಿಗೆ ಇವರು ಇಲ್ಲಿ ಬನ್ನಿ. ಪ್ರಥಮ ಪ್ರಜ್ವಲ್ ಶಾರ್ಟ್ ಪುಟ್ ಹೆಂಗಸರು ಪ್ರಥಮ ನಾಗವೇಣಿ, ದ್ವಿತೀಯ ಜ್ಯೋತಿ, ತೃತೀಯ ಮಂಜಮ್ಮ. ಶಾರ್ಟ್ ಪುಟ್ ಹೆಂಗಸರು ಪ್ರಥಮ ನಾಗವೇಣಿ, ದ್ವಿತೀಯ ಜ್ಯೋತಿ, ತೃತೀಯ ಮಂಜಮ್ಮ. ಹಗ್ಗ ಜಗ್ಗಾಟ ಗಂಡಸರಲ್ಲಿ ಪ್ರಥಮ ಸಂಪತ್ ಹಾಗೂ ತಂಡ. ಹಗ್ಗ ಜಗ್ಗಾಟ ಪ್ರಥಮ ಸಂಪತ್ ಹಾಗೂ ತಂಡ. 16 ಜನ ಇದ್ದೀರಿ. ದ್ವಿತೀಯ ಪ್ರಜ್ವಲ್ ಹಾಗೂ ತಂಡ. ಪ್ರಜ್ವಲ್ ಮೇಲೆ ಹೋಗಿ, ಪ್ರಜ್ವಲ್ ಮತ್ತು ತಂಡ ಮೇಲೆ ಹೋಗಿ. ಪ್ರಜ್ವಲ್ ಹಾಗೂ ತಂಡ. ಹೆಂಗಸರು ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸವಿತಾ ಹಾಗೂ ತಂಡ. ಹೆಂಗಸರು ಪ್ರಥಮ ಸವಿತಾ ಹಾಗೂ ತಂಡ, ದ್ವಿತೀಯ ನಳಿನಿ ಹಾಗೂ ತಂಡ. ಉಳ್ಳಾಲ ನಗರಸಭೆಯು ಪೌರ ಕಾರ್ಮಿಕರಿಗೆ ಮಾತ್ರ ಸ್ಪರ್ಧೆಯನ್ನು ನಡೆಸಿಲ್ಲ, ಅವರ ಮಕ್ಕಳಿಗೂ ಸ್ಪರ್ಧೆಯನ್ನು ನಡೆಸುವಂಥ ಒಂದು ಯೋಜನೆಯನ್ನು ಪೌರ ಆಯುಕ್ತರು ಹಾಕಿಕೊಂಡಿದ್ದಾರೆ. ಪೌರ ಕಾರ್ಮಿಕರ ಮಕ್ಕಳಿಗೆ ನಿಂಬೆಹಣ್ಣು ಮತ್ತು ಚಮಚ ಪ್ರಥಮ ಪ್ರಶಾಂತ್. ಹಾಗೆಯೇ ಪೌರ ಕಾರ್ಮಿಕರ ಮಕ್ಕಳಿಗೆ ನಿಂಬೆಹಣ್ಣು ಮತ್ತು ಚಮಚ ಪ್ರಥಮ ಪ್ರಶಾಂತ್. ತೃತೀಯ ನೀಲಕಂಠ ಬಂದನ. ಕಾರ್ಮಿಕರ ಮಕ್ಕಳಿಗೆ ಬಾಲ್ ಪಾಸಿಂಗ್ ಹುಡುಗಿಯರಿಗೆ ಪ್ರಥಮ ಆಶಾ, ದ್ವಿತೀಯ ನವೀನ, ತೃತೀಯ ಸಂಜೀವ. ಆಟದಲ್ಲಿ ವಿಜೇತರಾದ ಎಲ್ಲರನ್ನ ಪುರಸಭೆ ವತಿಯಿಂದ, ನಗರಸಭೆ ವತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅವರಿಗೆ ಬಹುಮಾನವನ್ನು ನೀಡಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಇದೀಗ ನಾವು ಪೌರ ಕಾರ್ಮಿಕರನ್ನೇ ಸರಿ, ದಯವಿಟ್ಟು ಅವರು ಬಂದು ತೆಗೆದುಕೊಳ್ಳಿ. ಬ್ರಾಂಚ್ ಮ್ಯಾನೇಜರನ್ನು ಗೌರವಿಸಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ PM ಸ್ವನಿಧಿ ಯೋಜನೆ ಅಡಿಯಲ್ಲಿ ಸಾಲ ಮಂಜೂರಾತಿ ಪತ್ರ ನೀಡ್ತಾ ಇದ್ದೇವೆ. ಮೊದಲಿಗೆ ಮಿಸಸ್ ಝೌರಾ, ವೈಫ್ ಆಫ್ ಯಾಕೂಬ್, ಮೊಹಮ್ಮದ್ ಮುಸ್ತಫಾ, ಸತೀಶ್ ಸನ್ ಆಫ್ ವಾಮನ್ ಸಪಲ್ಯ, ಸತೀಶ್ ಸನ್ ಆಫ್ ವಾಮನ್
ವಾಮನ್ ಸಪಲ್ಯ. ಸತೀಶ್ ಇದ್ದಾರಾ? ಇಲ್ಲ. ಎಸ್. ಬಿ ಫಾತಿಮಾ ವೈಫ್ ಆಫ್ ಮೊಯ್ದಿನಬ್ಬ. ಜೈನಬು ವೈಫ್ ಆಫ್ ಹುಸೈನ್. ಜೈನಬು ವೈಫ್ ಆಫ್ ಹುಸೈನ್. ಅಕ್ಬರ್. ಸಬೀನಾ ವೈಫ್ ಆಫ್ ಅಕ್ಬರ್. ಇಂದಿರಾ ಕೆ ಶೆಟ್ಟಿ ವೈಫ್ ಆಫ್ ಕಿರಣ್ ಶೆಟ್ಟಿ. ಇಂದಿರಾ ಕೆ ಶೆಟ್ಟಿ ವೈಫ್ ಆಫ್ ಕಿರಣ್ ಶೆಟ್ಟಿ. ಮಿಸ್ಟರ್ ಕ್ಲೆಮೆಂಟ್ ಡಿಸೋಜಾ ಸನ್ ಆಫ್ ವಿಲಿಯಂ ಡಿಸೋಜಾ. ಕ್ಲೆಮೆಂಟ್ ಡಿಸೋಜಾ. ಮಿಸಸ್ ಲತಾ ವೈಫ್ ಆಫ್ ನಾಗೇಶ್. ಲತಾ ವೈಫ್ ಆಫ್ ನಾಗೇಶ್. ಹರ್ಷಿತ್ ಜಿ ಸನ್ ಆಫ್ ಗಣೇಶ್ ಬಿ. ಸರಿ, ಉಳಿದವರಿಗೆ ಮತ್ತೆ ಕೊಡಬೇಕಾಗ್ತದೆ. ನಂತರ ಸ್ವಸಹಾಯ ಗುಂಪುಗಳಿಗೆ ಸಾಲ ಮಂಜೂರಾತಿ ಪತ್ರ ವಿತರಣೆ. ರಕ್ತೇಶ್ವರಿ ಸ್ವಸಹಾಯ ಗುಂಪುಗಳಿಗೆ ಸಾಲ ಮಂಜೂರಾತಿ ಪತ್ರ. ರಕ್ತೇಶ್ವರಿ ಸ್ವಸಹಾಯ ಗುಂಪು ಕೃಷ್ಣನಗರ. ರಕ್ತೇಶ್ವರಿ ಸ್ವಸಹಾಯ ಗುಂಪು. ರಕ್ತೇಶ್ವರಿ ಸ್ವಸಹಾಯ ಗುಂಪು. ವಿನಾಯಕ ಸ್ವಸಹಾಯ ಗುಂಪು ಸುಭಾಷ್ ನಗರ. ಇದರ ವಿನಾಯಕ ಸ್ವಸಹಾಯ ಗುಂಪು ಸುಭಾಷ್ ನಗರ. ಸರಿ, ಉಳಿದದನ್ನು ಮತ್ತೆ ಕಚೇರಿಯಿಂದ ಬಂದು ಉಳಿದವರು ಪಡೆದುಕೊಳ್ಳುವುದು. ದಯವಿಟ್ಟು ಎಲ್ಲರೂ ಕೂತುಕೊಳ್ಳಿ. ನಮ್ಮ ಕಾರ್ಯಕ್ರಮದ ನಂತರ ಇವತ್ತು ಕೊಡ್ತಾರೆ. ಎಲ್ಲರೂ ಮತ್ತೆ ಇರುವಂಥ ಎಲ್ಲ ಉಳ್ಳಾಳ ನಗರಸಭೆಯ ಗೌರವಾನ್ವಿತ ಸದಸ್ಯರಿಗೆ, ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಅವರಿಗೆ, ತಹಸೀಲ್ದಾರ್ಗೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಇಂದು ಪೌರಕಾರ್ಮಿಕ ದಿನಾಚರಣೆಯ ಎಲ್ಲ ಶುಭಾಶಯಗಳನ್ನು ಎಲ್ಲ ಉಳ್ಳಾಳ ನಗರಸಭೆಯ ಪೌರಕಾರ್ಮಿಕರಿಗೂ ಹಾಗೂ ಡ್ರೈವರ್ಸ್ ಹಾಗೂ ಲೋಡರ್ಸ್ಗೆ ನಾನು ಈ ದಿನದ ಶುಭಾಶಯವನ್ನು ಕೋರುತ್ತೇನೆ. ಸೊ ಉಳ್ಳಾಳ ನಗರಸಭೆ ಆರ್ ಎನಿ ಅದರ್ ಅರ್ಬನ್ ಲೋಕಲ್ ಬಾಡಿ ಹಂಗಂತ ಅಂದರೆ ಮೇನ್ ಕ್ಲೀನ್ಲಿನೆಸ್ ಅಂತ ಬಂದರೆ ಅದೇನು ಬ್ಯಾಕ್ ಬೋನ್ ಆಗಿರೋಂಥದ್ದು ಪೌರಕಾರ್ಮಿಕರೇ. ಅವ್ರು ಬೆಳಗ್ಗೆ ಎದ್ದು ಸೂರ್ಯ ಬರೋಕ್ಕಿಂತ ಮುಂಚೆಯಿಂದ ಎದ್ದು ಅವ್ರು ನಮ್ಮ ಫುಲ್ ಸಿಟಿನ ಕ್ಲೀನ್ ಮಾಡಿ ವೇಸ್ಟ್ನ ಸೈಂಟಿಫಿಕ್ಕಾಗಿ ಡಿಸ್ಪೋಸ್ ಮಾಡಿದಾಗೇ ನಾವು ನಮ್ಮದು ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅವ್ರು ಮಾಡ್ತಿರೋಂಥ ಎಲ್ಲ ಕರ್ತವ್ಯಗಳನ್ನು ಗೌರವಿಸಿ ಅವ್ರಿಗೆ ನೀಡಬೇಕಾಗಿರೋಂಥ ಟ್ರಿಬ್ಯೂಟ್ನ ಇವತ್ತು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಉಳ್ಳಾಳ ನಗರಸಭೆಯಲ್ಲಿ ಸುಮಾರು ವರ್ಷಗಳಿಂದ ಡೈರೆಕ್ಟ್ ಪೇಮೆಂಟಲ್ಲಿ ತುಂಬ ಜನ ಪೌರಕಾರ್ಮಿಕರಿದ್ದರು. ಸೊ ಲಾಸ್ಟ್ 2-3 ಮಂತ್ಸಲ್ಲಿ ಅವ್ರಿಗೆಲ್ಲರೂ ಪರ್ಮನೆಂಟ್ ಮಾಡಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ದೆಮ್. ಸೊ ಇದ್ರ ಜೊತೆಗೆ ಬೇರೆ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಿಂದ ಏನೇನು ಸ್ಕೀಮ್ಸ್ಗಳಿರುತ್ತೆ ಆ್ಯಂಡ್ ಹೌಸಿಂಗಿಂದ ಏನೇನು ಸ್ಕೀಮ್ಸ್ಗಳಿರುತ್ತೆ ಅದರಲ್ಲೂ ಕೂಡ ಎಲ್ಲೆಲ್ಲಿ ಈ ಪೌರಕಾರ್ಮಿಕರನ್ನ ಫಲಾನುಭವಿಯಾಗಿ ಐಡೆಂಟಿಫೈ ಮಾಡಿ ಅವ್ರಿಗೆಲ್ಲ ಕೊಡೋಕ್ಕಾಗತ್ತೆ. ಹಾಗೆ ಅದಕ್ಕೆಲ್ಲ ಫಲಾನುಭವಿಯಾಗಿ ಕೊಡೋಕ್ಕೆ ನಾವು ಉಳ್ಳಾಳ ನಗರಸಭೆಯ ಕಮಿಷನರ್ ಮೇಡಮ್ಗೆ ಡೈರೆಕ್ಷನ್ಸ್ನ ಕೊಟ್ಟಿದ್ದೀವಿ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಸರ್. ತಾವು ಹೇಳಿದಾಗೆ ನೀವು ನಮ್ಮ ಉಳ್ಳಾಳ ನಗರಸಭೆಯ ಬ್ಯಾಕ್ ಬೋನ್ ಆಗಿದ್ದಾಗ ಎಲ್ಲ ಯಶಸ್ವಿ ಕಾರ್ಯಕ್ರಮಗಳು ಆಗುತ್ತೆ ಅಂತೇಳಿ ಹೇಳೋದ್ರೊಂದಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಸರ್. ಇದೀಗ ಪೌರ ಕಾರ್ಮಿಕ ದಿನಾಚರಣೆ ಸನ್ಮಾನ ಮಾಡಿದ್ದೇವೆ. ಬಹಳ ಕೆಲಸಗಳನ್ನು ಮಟ್ಟಿಗೆ ಮಾಡ್ತಾ ಇದ್ದಾರೆ ಪೌರಕಾರ್ಮಿಕರು. ಎಲ್ಲ ಪೌರಕಾರ್ಮಿಕರ ಪರವಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪೌರಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ನಾವು ಇದಕ್ಕೂ ಮುಂಚೆ ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಇದಕ್ಕೂ ಮುಂಚೆ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾಯಿದ್ವಿ. ಆಗ ಕಡಿಮೆ ಸಂಬಳ ತಿಂಗಳ ಕೊಡ್ತಾನೇ ಇರಲಿಲ್ಲ. ಈ ಊರೇ ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತಿತ್ತು. ಆ ನಿಟ್ಟಿನಲ್ಲಿ ನಮಗೆ ನೇರ ಪಾವತಿ ಮಾಡಿದ್ದೆ ವಾಣಿ ಮೇಡಮ್ ಅವರು, ಅದನ್ನು ಯಾವತ್ತೂ ಮರಿಬಾರ್ದು. ಅವರು ನೇರ ಪಾವತಿ ಮಾಡಿದ್ರಿಂದ ಇವತ್ತು ನಾವು ಪರ್ಮನೆಂಟ್ ಆಗಲಿಕ್ಕೆ ಸಾಧ್ಯತೆ ಆಯಿತು. ನಮ್ಮ ಪೌರ ಕಾರ್ಮಿಕರು ಎಲ್ಲರೂ ಅವ್ರನ್ನ ನೆನೆಸ್ತಾರೆ, ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತು ಸ್ಪೋರ್ಟ್ಸ್ ಎಲ್ಲ ಆಡಿಸಿದ್ರು, ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿದ್ರು. ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲರನ್ನೂ ಸ್ಪೋರ್ಟ್ಸ್ ಎಲ್ಲ ಆಡಿಸಿದ್ರು. ಭಾಳ ಚೆನ್ನಾಗಿ ನೋಡಿದ್ರು. ವರ್ಷಕ್ಕಿಂತ ಈ ವರ್ಷ ತುಂಬ ಜೋರು ಜಾತ್ರೆ ಆಗಿದೆ. ನಮ್ಮೂರಲ್ಲಿ ಜಾತ್ರೆ ಆಗ್ತದಲ್ಲ ಆ ಥರ ತುಂಬ ಜೋರು ಖುಷಿ ಆಗಿದೆ. ಮತ್ತು ನಮ್ಮ ಕೌನ್ಸಲರು, ಸಿಬ್ಬಂದಿ ವರ್ಗದವ್ರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಮಾಡೋದ್ರಿಂದನೇ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇವೆ. ನಾವೇ ಬಂದಿದ್ದೇವೆ ಅಂತ ಅಂದ್ಕೊಳ್ಳೋದು ತಪ್ಪು. ಎಲ್ಲರೂ ಸಹಾಯ ಮಾಡಿದ್ದಾರೆ. ಮತ್ತು ಪ್ರದೀಪ್ ಸರ್, ಕೆಂಚಪ್ಪ ಅವರು ಗುತ್ತಿಗೆದಾರಲ್ಲಿರುವಾಗ ನಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಅದು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ನಾವು ಏನು ಹೇಳ್ಬೇಕಂತ ಗೊತ್ತಿಲ್ಲ. ಚೆನ್ನಾಗಿಡ್ಲಿ ಅವರೆಲ್ಲರೂ. ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಊರಿನ ಎಲ್ಲ ಕೌನ್ಸಿಲರು ಮತ್ತು ಊರಿನ ಅಕ್ಕಂದರೆ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ನಾವು ಕೆಲಸ ಮಾಡೋದು ಎಲ್ಲರಿಗೆ ಗೊತ್ತಿದೆ. ಈ ಕೆಲಸ ಒಂದು ನಮಗೆ ಟ್ರೈನಿಂಗು ಮತ್ತು ಇದು ಒಂದು
ಪಾಸ್ ಮಾಡಿರೋದೇನೆಂದರೆ ನಮಗೊಂದು ಇದು CIT ಎಕ್ಸಾಮು ತಹಸೀಲ್ದಾರು ಮತ್ತು ಇವರು ಜಿಲ್ಲಾಧಿಕಾರಿ PDO ಸರ್ ಇವರು ಪಾಸ್ ಮಾಡಿ ನಮಗೊಂದು ಆರ್ಡ್ರ್ ಕಾಪಿ ಒಂದು ಬರೋಂಗೆ ಫಾರ್ಮೆಂಟು ಆಗಿದೆ, ಸರ್ಕಾರ ಒಂದು ಮಾಡಿದೆ. ಕಷ್ಟಪಟ್ಟಿದ್ವಿ. ಮತ್ತು ಈ ವಾಣಿ ಮೇಡಮ್ ಅವರು ಇವರು ಬಂದರೆ ನಮಗೆ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಮೊನ್ನೆ ಎಲ್ಲ ಬೇರೆ ಕಡೆ ಹೋಗಿದ್ರು ಓದ್ಸರೆ, ಮತ್ತೆ ಪುನಃ ಇಲ್ಲಿ ಬಂದುವಾಗ ನಾವು ಹೋಗಿ ಮೇಡಮರೇ ನೀವು ಬಂದೋದಕ್ಕೆ ನಮಗೆ ಭಾಳ ತುಂಬ ಖುಷಿ ಆಯಿತು ಅಂತ ಹೇಳಿದ್ವಿ. ಯಾಕಂತ ಹೇಳಿದರೆ ನಾವು ಅಷ್ಟು ಕೆಲಸ ಮಾಡೋದು ನೋಡಿ ಅವ್ರು ಖುಷಿ ಪಡ್ತಾರೆ. ಏನಪ್ಪ ಒಳ್ಳೆ ಕೆಲಸ ಮಾಡಿದ್ರಿ, ಒಳ್ಳೆ ಚೆನ್ನಾಗಿರ್ರಿ ಅಂತಂದು ಹೇಳ್ತಾರೆ. ಮತ್ತು ನಮ್ಮ ರವಿಕೃಷ್ಣ ಸರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದು ಒಳ್ಳೆ ಸ್ನೇಹಿತರಪ್ಪ, ನೀವು ಅಣ್ತಂಬ್ರಿದ್ದಂಗಿದ್ದೀರಿ, ನಿಮ್ಮನ್ನು ಬಿಟ್ಟರೆ ನಮಗೆ ಎಲ್ಲ ನೀವು ಅಣ್ತಂಬ್ರು ಅಂತ ಹೇಳ್ತಾರೆ. ಮತ್ತು ಪ್ರದೀಪ್ ಅವರು ಒಳ್ಳೆ ಜಾಗೃತಿಯಾಗಿ ಕೆಲಸವನ್ನು ನಮಗೆ ಹೇಳ್ತಾ ನೆರವೇರಿಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ, ಮುಂದೆ ಹೆಚ್ಚಿಗೆ ಮಾತಾಡೋಕ್ಕೆ ಅಭ್ಯಾಸ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಳವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಳ್ವಿಕೆ ಮಾಡಿದವರು ವೀರನಾರಿ ಅಬ್ಬಕ್ಕ. ಆ ಅಬ್ಬಕ್ಕನಿಗೆ ಮಾತ್ರ ಉಳ್ಳಾಲದ ನರನಾಡಿಗಳ ಮಿಡಿತ ಗೊತ್ತಿರುವುದು. ಅದೇ ರೀತಿಯಲ್ಲಿ ಉಳ್ಳಾಲ ಪುರಸಭೆಯ ಆಡಳಿತಕ್ಕೆ ಸ್ಫೂರ್ತಿ ಶ್ರೀಮತಿ ವಾಣಿಬಿ ಆಳ್ವರ್ ಅವರು. ಯಾಕಂದರೆ ಅವರು ಮಿನಿ ಅಬ್ಬಕ್ಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಅಜ್ಞಪ್ಪನವರು ಹೇಳಿದರು. ಅದರಿಂದ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ರವಿಕೃಷ್ಣ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ವೇದಿಕೆಯ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲ ಗೌರವಾನ್ವಿತ ಅಧಿಕಾರಿಗಳಲ್ಲಿ ಹಾಗೂ ನನ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಹೇಳೋದು, ನೆರೆದಿರುವಂಥ ಎಲ್ಲ ಜನಸಾಮಾನ್ಯರಿಗೆ ಸಹ ಹೇಳೋದು, ಉಳ್ಳಾಲ ನಗರಸಭೆಯಲ್ಲಿ ಸುಮಾರು 6 ಮಂದಿ ಹಿರಿಯ ಆರೋಗ್ಯ ನಿರೀಕ್ಷಕರು 3 ಇರಬೇಕು, ಕಿರಿಯ ಆರೋಗ್ಯ ನಿರೀಕ್ಷಕರು 3 ಇರಬೇಕು, ಒಬ್ಬರು ಎನ್ವೈರ್ನ್ಮೆಂಟ್ ಇಂಜಿನಿಯರ್ ಇರಬೇಕು. ಇದೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇರುವವರು ನಮ್ಮ ರವಿಕೃಷ್ಣ. ಬಹುಶಃ ಉಳ್ಳಾಲ ನಗರಸಭೆಗೆ ಪೌರಾಯುಕ್ತೆಯಾಗಿ ನಾನು ಬಂದು 3 ತಿಂಗಳಾಯಿತು. 3 ತಿಂಗಳಲ್ಲಿ ನನ್ನ ಹತ್ರ ಹೈಯೆಸ್ಟ್ ಬಯಸ್ಕೊಂಡ ನನ್ನ ಸಿಬ್ಬಂದಿ ಯಾರು ಅಂತ ಕೇಳಿದರೆ ರವಿಕೃಷ್ಣ. ಹಾಗಾಗಿ ಬೈಯುವುದರ ಹಿಂದೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಿಮಗೆ ಬೈದಿರ್ಬೋದು. ಕೇವಲ ಅಧಿಕಾರ ಕರ್ತವ್ಯವನ್ನು ನಾವು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಬೇಕು ಅಂತ ಹೇಳಿ. ಹಾಗಾಗಿ ಇವತ್ತಿನೆಲ್ಲ ಕಾರ್ಯಕ್ರಮದ ಕ್ರೆಡಿಟ್ ಹೋಗೋದಿದ್ರೆ ಅದು ನಮ್ಮ ರವಿಕೃಷ್ಣನಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಈಸಿ ಅಲ್ಲ. 31 ವಾರ್ಡಲ್ಲಿ 31 ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ, ನಮ್ಮ 31 ಜನಪ್ರತಿನಿಧಿಗಳ ಸಮಸ್ಯೆಗಳನ್ನು ಕೇಳ್ತಾ, ನಮ್ಮ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಕೇಳ್ತಾ, ನಮ್ಮ ವಾಹನಗಳ ಅವ್ಯವಸ್ಥೆಯನ್ನು ನೋಡಿಕೊಳ್ತಾ ಎಲ್ಲವನ್ನು ಯಶಸ್ವಿಯಾಗಿ ಏಕಮುಖಿಯಾಗಿ ನಾನು ಯಾವಾಗಲೂ ಈಗ ಹೇಳ್ತೇನೆ, ನಮ್ಮ ಸ್ವಚ್ಛತೆಯದ್ದು ಹೀರೋ ಇವರು ಅಂತ ಹೇಳ್ಕೊಂಡು. ಹಾಗಾಗಿ ಬೈದದನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ ಅಂತ ಕೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸು ನಮ್ಮ ರವಿಕೃಷ್ಣ ಮತ್ತು ಅವರ ಎಲ್ಲ ತಂಡಕ್ಕೆ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಪೌರ ಯೋಜನಾ ನಿರ್ದೇಶಕರು ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಹಿಂದೆ ನಮ್ಮೊಟ್ಟಿಗೆ ದುಡಿದವರು, ಯಾವಾಗಲೂ ನಮ್ಮೊಟ್ಟಿಗೆ ದುಡಿಯುವವರು ನಮ್ಮ ರೆವಿನ್ಯೂ ಆಫೀಸರ್ ಚಂದ್ರಹಾಸ್. ನಿಮಗೆ ದೊಡ್ಡ ರೀತಿಯಲ್ಲಿ ಸನ್ಮಾನ ನಾವು ಮಾಡುವುದಿಲ್ಲ, ಆದರೆ ನೀವು ಮಾಡಿದ ನಿಮ್ಮ ಎಲ್ಲ ಕೆಲಸಕ್ಕೆ ನಾವು ಆಭಾರಿಯಾಗಿದ್ದೇವೆ. ಮಾನ್ಯ ಜಿಲ್ಲಾ ಯೋಜನಾ ನಿರ್ದೇಶಕರಿಂದ ಒಂದು ಹೂವನ್ನು ಪಡೆದುಕೊಳ್ಬೇಕು ಅಂತ ನಾನು ಕೇಳಿಕೊಳ್ತೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕೌನ್ಸಿಲರ್ಸ್, ಮುಖ್ಯವಾಗಿ ನಿಕಟಪೂರ್ವ ಉಪಾಧ್ಯಕ್ಷರು ಆಯೂಬ್, ಹಾಗೆ ಗೌರವಾನ್ವಿತ ಎಲ್ಲ ಕೌನ್ಸಿಲರ್ಸ್ಗಳು ಕೂಡ ನೀವು ಬಂದಿದ್ದೀರಾ. ನಿಮಗೆಲ್ಲರಿಗೂ ಸಹ ನಾವು ಆಭಾರಿಯಾಗಿದ್ದೇವೆ. ಬ್ಯಾಸಿಲ್ ಡಿಸೋಜಾ ಬಂದಿದ್ದಾರೆ,
ಹಾಲಿ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಅವರ ಅನಾರೋಗ್ಯದ ನಿಮಿತ್ತ ಮೇಲೆ ಬರಲಿಲ್ಲ. ನಿಮಗೆ ಪ್ರತಿಯೊಬ್ಬ ಗೌರವಾನ್ವಿತ ಸದಸ್ಯರಿಗೆ ಉಳ್ಳಾಲ ನಗರಸಭೆಯ ಪರವಾಗಿ ನಾವು ವಂದನೆಗಳನ್ನು ಹೇಳ್ತೇವೆ. ಜೊತೆಗೆ ನಮ್ಮೆಲ್ಲ ಸಿಬ್ಬಂದಿ ವರ್ಗ, ಖಂಡಿತ ನನಗಂತೂ ಹೆಮ್ಮೆ ಇದೆ. ಇದ್ದ 16 ಸಿಬ್ಬಂದಿಗಳಲ್ಲಿ ಅವರೊಟ್ಟಿಗೆ ನಮ್ಮ ಡಾಟಾ ಎಂಟ್ರೀಸ್ ರಾತ್ರಿ ಹಗಲು ದುಡಿದಿದ್ದೀರಾ. ಈ ಕಾರ್ಯಕ್ರಮದ ಎಲ್ಲ ನಿಮ್ಮ ಸಹಕಾರಕ್ಕೆ ಪೌರಾಯುಕ್ತೆಯಾಗಿ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಾ ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿದ್ದಾರೆ ಮಾನ್ಯ ತಹಶೀಲ್ದಾರ್ ಅವರು. ಈ ಪೌರ ಕಾರ್ಮಿಕರ ದಿನಾಚರಣೆಯ ಕೇಂದ್ರ ಬಿಂದುಗಳಾದ ನಮ್ಮೆಲ್ಲ ಪೌರ ಕಾರ್ಮಿಕರ ದಿನಾಚರಣೆ ಇವತ್ತು ಹೊಂದಿಕೆ ಮಾಡಿ ಅವರನ್ನು ನಾವು ಮರೆಯೋದಲ್ಲ, ಸಾರ್ವಜನಿಕರಿದ್ದೀರಿ. ಈ ಪೌರ ಕಾರ್ಮಿಕರು ಹೇಗೆ ಅಂದರೆ ನಮಗೊಂಥರ ಆಮ್ಲಜನಕ ಇದ್ದಂಗೆ. ನಮ್ಮ ವಾಣಿಯವರಿಲ್ಲ ಅಂದರೂ ನಡೀತದೆ, ಪುಟ್ಟರಾಜು ಇಲ್ಲ ಅಂದರೆ ನಡೀತದೆ, ಪಿ ಡಿ ಅವರಿಲ್ಲ ಅಂದರೂ ನಡೀತದೆ. ನೀವು ಏನಾದ್ರೂ ಒಂದು ವಾರ ಅವರು ಸ್ಟ್ರೈಕ್ ಮಾಡ್ತಾ ಅಂದರೆ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಕಸ ನಮಗೆ ಸ್ಮೆಲ್ಲು ನಾವು ವಾಸ ಮಾಡೋಕ್ಕಾಗಲ್ಲ. ಅವರು ಒಂಥರ ಆಮ್ಲಜನಕ ಇದ್ದಂಗೆ ಈ ಪಟ್ಟಣಗಳಿಗೆಲ್ಲ. ಆದ್ದರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ನಮ್ಮ ಪೌರಾಯುಕ್ತರನ್ನು ದಯವಿಟ್ಟು ಒಂದು ಗೌರವದಿಂದ ಕಾಣಿ. ಅವ್ರ ಮನೆ ಹತ್ರ ಬಂದಾಗ ಗೌರವದಿಂದ ಕರೀರಿ. ಅವ್ರು ಗೌರವದಿಂದ ಕರೆದ್ರೆ ಅವ್ರು ನಮ್ಮ ಮನೆ ಸುತ್ತ ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿಡ್ತಾರೆ. ಅವರನ್ನು ಅತ್ಯುತ್ತಮ ಗೌರವದಿಂದ ಕಾಣಿ. ಈ ಸಂದರ್ಭದಲ್ಲಿ ನಮ್ಮ ವಾಣಿಯವ್ರ ಹತ್ರನೂ ಒಂದು ಕೇಳ್ಕೊಳ್ತೇವೆ, ಅವ್ರಿಗೊಂದು ಮನೆಗಳು ಅಂದರೆ ಗುಂಪು ಮನೆಗಳು ಎಲ್ಲರೂ ಜಾಗ ಇದ್ದರೆ, ಸರ್ಕಾರಿ ಜಾಗ ಇದ್ದರೆ ಖಂಡಿತ ನಾವು ಅವ್ರಿಗೆ ರಿಸರ್ವೇಷನ್ ಮಾಡ್ತೀವಿ. ಎಲ್ಲರೂ ಜಾಗ ನೋಡಿ ಆ ಜಾಗ ಇದ್ದಾಗ ಅವ್ರಿಗೊಂದು ಗುಂಪು ಮನೆಗಳನ್ನು ಕಟ್ಸ್ಕೊಡೋಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಅವರು ಪೌರಾಯುಕ್ತರಿಗೆ ಆಶ್ವಾಸನೆ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ಎಲ್ಲರೂ ಅಷ್ಟೇ ಈ ಪೌರಾಯುಕ್ತರ ಈ ದಿನಾಚರಣೆ ಮಾಡಿದ ತಕ್ಷಣ ಮುಗಿಯೋದಲ್ಲ. ನಾವೆಲ್ಲ ಕೌನ್ಸಿಲರ್ಸ್, ನಾನು ಇಲ್ಲಿ ತುಂಬ ಖುಷಿಯಾಯಿತು. ಉಳ್ಳಾಳ ನಗರಸಭೆ ಮೊನ್ನೆ ಸ್ವಚ್ಛತಾ ಆಂದೋಲನ ಮಾಡಿದಾಗ ಎಲ್ಲ ಸದಸ್ಯರು ಬಂದಿದ್ದರು, ತುಂಬ ಅಚ್ಚುಕಟ್ಟಾಗಿ ಮಾಡಿದರು. ಅದೇ ರೀತಿ ಸಾರ್ವಜನಿಕರು ಸಹ ಇಂಥ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಈ ಸ್ವಚ್ಛತಾ ಆಂದೋಲನ ನಮ್ಮ ಮನೆ ಸುತ್ತ ಇರ್ತಕ್ಕಂಥ ಈ ಸ್ವಚ್ಛತೆಯನ್ನು ನಾವೇ ಕಾಪಾಡಬೇಕು ಮತ್ತು ಹಸಿ ಕಸವನ್ನು ಹೇಗೆ ಗೊಬ್ಬರ ಮಾಡಬೇಕು ಇದನ್ನು ಒಂದು ದಯವಿಟ್ಟು ಮನೆಗಳಿಗೆ ಪ್ರಚಾರ ಮಾಡುವುದರ ಮೂಲಕ ಅವರಲ್ಲಿ ಜಾಗೃತಿ ಮೂಡಿಸ್ಬೇಕಂತ ನಾವು ಕೇಳ್ಕೊಳ್ತೀವಿ. ಈ ರೀತಿಯಾಗಿ ಹಸಿ ಕಸ ಒಣ ಕಸ ಬೇರೆ ಮಾಡೋದ್ರಿಂದ ಪೌರಾಯುಕ್ತರಿಗೂ ಸಹ ಅನುಕೂಲ ಆಗ್ತದೆ. ಆದ್ದರಿಂದ ನಾವು ಪೌರಾಯುಕ್ತರಿಗೂ ನಾವು ಸಹ ಸಹಕಾರ ನಮ್ಮ ಕೈ ಜೋಡಿಸೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಬಹುಶಃ ಇವತ್ತು ನಮ್ಮ ಪೌರ ಕಾರ್ಮಿಕ ದಿನಾಚರಣೆ ಇದು ನಮ್ಮ ಜವಾಬ್ದಾರಿ. ಈ ಜವಾಬ್ದಾರಿಯಲ್ಲಿ ನಮ್ಮೊಂದಿಗೆ ಅತ್ಯಂತ ಹುರುಪಿನಿಂದ ಪಾಲ್ಗೊಂಡ ಎಲ್ಲ ಗೌರವಾನ್ವಿತ 31 ಸದಸ್ಯರಿಗೆ ಕೂಡ ನಮ್ಮ ನಗರಸಭೆಯ ಪೌರಾಯುಕ್ತರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ನಾವು ಒಳ್ಳೆಯ ನಮನವನ್ನು ಕೊಡಲಿಕ್ಕೆ ಇಚ್ಛೆಪಡ್ತೇವೆ. ಅವರೆಲ್ಲರಿಗೂ ಸಹ ಬಿಂದಿಯ ಹೂ ಕೊಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಮುಂದೆ ಕೂಡ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯನ್ನು ಬಯಸ್ತೇನೆ. ಹಾಗೆಯೇ ಕಾರ್ಯಕ್ರಮ ಅಥವಾ ನಿಮ್ಮ ಏನಾದರೂ ಕೆಲಸ ಕಾರ್ಯಗಳಿದ್ದಲ್ಲಿ ಖಂಡಿತವಾಗಿಯೂ ನೀವು ನಮ್ಮ ಕಚೇರಿಗೆ ಬರಬೇಕು. ನಮ್ಮೊಂದಿಗೆ ನಮ್ಮ ಮತ್ತು ನಿಮ್ಮ ಸಂಬಂಧ ಒಳ್ಳೆಯದಿದ್ದರೆ ಖಂಡಿತ ನಗರಸಭೆಯ ಅಭಿವೃದ್ಧಿಯಲ್ಲಿ ಅದು ಒಳ್ಳೆಯದಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತೊಮ್ಮೆ ನಮ್ಮೊಂದಿಗೆ ಸಹಕಾರ ನೀಡಿದ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳಿಗೆ ನಗರಸಭೆಯ ಪರವಾಗಿ ನಾವು ವಂದನೆಗಳನ್ನು ಕೊಡ್ತೇವೆ. ಅದು ಧನ್ಯವಾದ ಉಂಟು. ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಾಪಕರು, ಪ್ರಾಧ್ಯಾಪಕರು KMK ಮಂಜನಾಡಿ ಅವರ ಶಾಲೆಯ ಜವಾಬ್ದಾರಿಯನ್ನು ಬಿಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಕರೆದಾಗ ನಮಗೆ ಬಂದಿದ್ದಾರೆ. ಬಹುಶಃ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಅವರ ಸಹಕಾರ ಇದೆ. ಸರ್, ನೀವು ಬಂದು ನಮ್ಮಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಕೊನೆಯದಾಗಿ ಯಾರಾದರೂ ಕೌನ್ಸಿಲ್ ಉಳ್ಳಾಲ ನಗರಸಭೆ ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಕೌನ್ಸಿಲರ್ಗಳೇ, ಮಾಜಿ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರೇ, ಅದೇ ರೀತಿ ಮಾಜಿ ಅಧ್ಯಕ್ಷರಂಥ ಮೊಹಮ್ಮದ್ ಮುಖಚೇರಿಯವರೇ, ಈಗಾಗಲೇ ನಮ್ಮ PD ಅವರೇ, ತಹಶೀಲ್ದಾರರವರೇ, ಅದೇ ರೀತಿ ಸೇರಿದಂಥ ಎಲ್ಲ ಸಾರ್ವಜನಿಕರೇ, ನಿಮಗೆಲ್ಲರಿಗೂ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಶುಭಾಶಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಲು ಕಾರಣ ನಮ್ಮ ಪೌರಾಯುಕ್ತರಾದಂಥ ವಾಣಿವಿ ಅಲ್ವರ್ ಅವರು
ಒಂದು ತಿಂಗಳಿನಿಂದ ಈಚೆ ಅವರು ಮತ್ತು ಅವರ ಸಿಬ್ಬಂದಿ ಅದೇ ರೀತಿ ಕೆಲವು ನಮ್ಮ ಕೌನ್ಸಿಲರ್ಗಳು ಸೇರಿಸಿಕೊಂಡು ಕೆಲಸ ಮಾಡಿದ್ದಾರೆ. ಅದರ ಕೆಲಸ ಅಷ್ಟು ಸುಲಭ ಅಲ್ಲ. ಒಂದು ತಿಂಗಳಿನಿಂದ ಈ ಕೆಲಸ ಯಶಸ್ವಿಯಾಗಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರೆಲ್ಲ ಸಿಬ್ಬಂದಿ ಅವರಿಗೂ ಕೂಡ ನಾವು ಕೌನ್ಸಿಲ್ನ ವತಿಯಿಂದ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಸಹಕಾರವನ್ನು ಕೊಟ್ಟ ಮೊನ್ನೆ ಒಂದು ತಿಂಗಳಿಂದ ಶ್ರಮಪಟ್ಟು ನಮ್ಮ ಪೌರಾಯುಕ್ತರು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರಿಗೆ ಈಗ ತಹಸೀಲ್ದಾರು ಹಾಗೂ ಪಿ ಡಿ ಅವರು ಹೂ ಕೊಟ್ಟು ಸಮರ್ಪಣೆಗೆ ಬಂದಿದ್ದೇವೆ. ರೋಹಿನಾಥ್ರವರು ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಿದ್ದಾರೆ. ಇವತ್ತಿನ ಪೌರಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದ UT ಖಾದರ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಇವರಿಗೆ ನಮ್ಮ ಉಳ್ಳಾಲ ನಗರಸಭೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀ ಪುಟ್ಟರಾಜು ತಹಶೀಲ್ದಾರರು ಮಂಗಳೂರು ತಾಲೂಕು ಇವರಿಗೂ ಕೂಡ ಉಳ್ಳಾಲ ನಗರಸಭೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಬಂದಂಥ ಶ್ರೀ ಅಭಿಷೇಕ್ ವಿ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಕ್ಷಿಣ ಕನ್ನಡ ಮಂಗಳೂರು ಇವರಿಗೂ ಕೂಡ ಉಳ್ಳಾಲ ನಗರಸಭೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀಮತಿ ವೀಣಾ ಶಾಂತಿ ಡಿಸೋಜ ಅಧ್ಯಕ್ಷರು ಸ್ಥಾಯಿ ಸಮಿತಿ ಉಳ್ಳಾಲ ನಗರಸಭೆ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮಾನ್ಯ ನಗರಸಭಾ ಸದಸ್ಯರುಗಳಿಗೂ ಕೂಡ ಉಳ್ಳಾಲ ನಗರಸಭೆಯ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿದ್ದಂಥ ಎಲ್ಲ ಪೌರಕಾರ್ಮಿಕರು ಕೂಡ ಧನ್ಯವಾದಗಳು. ಹಾಗೂ ಬೇರೆ ಬೇರೆ ಯೋಜನೆಗಳ ಪ್ರಯೋಜನವನ್ನು ಪಡೆದಂಥ ಎಲ್ಲ ಫಲಾನುಭವಿಗಳು ಕೂಡ ಧನ್ಯವಾದಗಳು. ಹಾಗೂ ಕಾವೇರಿ ಲಯನ್ಸ್ ಕ್ಲಬ್ ಮಂಗಳೂರು ಇದರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳು. ಹಾಗೂ ಮಾಧ್ಯಮ ವರ್ಗದವರಿಗೂ ಕೂಡ ಧನ್ಯವಾದಗಳು. ಹಾಗೂ ಉಳ್ಳಾಲ ಪೌರಾಯುಕ್ತರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದಗಳು. ಹಾಗೂ ಬ್ಯಾಂಕ್ ಆಫ್ ಬರೋಡಾ ತೊಕ್ಕೋಟು ಇದರ ಮ್ಯಾನೇಜರ್ ಶ್ರೀ ರೊನಾಲ್ಡ್ ಡಿಸೋಜಾ ಇವರಿಗೂ ಕೂಡ ಉಳ್ಳಾಲ ನಗರಸಭೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಶ್ರೀ KMK ಮಂಜನಾಡಿ ಮುಖ್ಯೋಪಾಧ್ಯಾಯರು ಅನುದಾನಿತ ಮದನಿ ಪ್ರೌಢಶಾಲೆ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಗರಸಭೆ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಸ್ಫೂರ್ತಿ ಅಂದರೆ ಅದು ಯಾವಾಗಲೂ ಮನುಷ್ಯನ ಜೀವನದ ಯಶಸ್ಸು ಸ್ಫೂರ್ತಿಯಿಂದ ಕೂಡಿರ್ತದೆ ಅಂತ ಎಲ್ಲ ಪೌರ ಕಾರ್ಮಿಕರು ಕೂಡಿಕೊಂಡು ಅವರಿಗೆ ಮೋಟಿವೇಟರ್ ಆದಂಥ ಪ್ರದೀಪ್ರವರನ್ನು ಒಂದು ಗೌರವಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ನಮ್ಮ ನಗರ ಪಂಚಾಯತಿನ ಸದಸ್ಯರು ಅಲ್ಲಿಯೇ ನಿಂತುಕೊಳ್ಬೇಕು. ಅಲ್ಲಿ ಆದಂಥ ಸ್ಫೂರ್ತಿಯಿಂದ ಇದ್ದಾಗ ಖಂಡಿತವಾಗಿ ಸ್ವಚ್ಛ ಉಳ್ಳಾಲವನ್ನು ನಾವು ಕಾಣಲು ಸಾಧ್ಯವಿದೆ. ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಹಶೀಲ್ದಾರರವರು, ಅದೇ ರೀತಿಯಲ್ಲಿ ನಮ್ಮ ಯೋಜನಾಧಿಕಾರಿಗಳು, ಎಲ್ಲ ನಮ್ಮ ಪುರಸಭೆಯ ಸಾರಥಿಗಳು ಅಂದರೆ ಸದಸ್ಯರುಗಳು, ಸಿಬ್ಬಂದಿಗಳು, ದಯವಿಟ್ಟು ಸಿಬ್ಬಂದಿಗಳು ಸಹ ಉದ್ದಕ್ಕೆ ನಿಲ್ಲಿ. ಸ್ವಲ್ಪ ಹತ್ತಿರ ನಿಲ್ಲಬೇಡಿ. ಹತ್ತಿರ ನಿಂತರೆ ಎಲ್ಲರ ಫೋಟೋ ಬರುವುದಿಲ್ಲ. ಇಡೀ ಉದ್ದಕ್ಕೆ ನಿಂತಾಗ ಎಲ್ಲರ ಫೋಟೋ ಬರುತ್ತೆ, ಚೆಂದಾಗಿ ಬರುತ್ತೆ. ಆಸಿಫ್ರವರಿಗೆ ಒಂದು ಹೂವನ್ನು ಕೊಟ್ಟು ವಾಣಿ ಮೇಡಮ್ರವರು ಗೌರವಿಸಬೇಕು. ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಂಥ ಇವರು ನಮ್ಮ ಅಯ್ಯೂಬ್ರವರು ಎಲ್ಲರೂ ನಮ್ಮ ಆಸಿಫ್ರವರಿಗೆ ಒಂದು ಹೂವನ್ನು ಕೊಟ್ಟು ಗೌರವಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ.